ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ಗೆ ಸ್ವಾಗತ. ನಾನು ಶ್ರೀನಾಥ್. ಇತ್ತೀಚಿನ ಕೆಲವು ದಿನಗಳಿಂದ ಬ್ರಹ್ಮಾವರದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ವಿಚಾರಗಳು, ಅದರಲ್ಲಿರ್ತಕ್ಕಂಥ ಕೆಲವು ಮಾಹಿತಿಗಳು ಇತ್ತೀಚಿನ ದಿನಗಳಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಅದಕ್ಕೆ ಕಾರಣಗಳೇನು ಅಂತಂದರೆ, ಹಲವಾರು ವರ್ಷಗಳಿಂದ ಒಂದು ಮುಚ್ಚಿ ಹೋಗಿದ್ದಂಥ ಒಂದು ಸಕ್ಕರೆ ಕಾರ್ಖಾನೆ ಇದೀಗ ಮರುಜೀವ ಪಡೆಯೋದಕ್ಕೆ ಮುಂದಾಗಿದೆ. ಈ ಒಂದು ಮರುಜೀವ ಪಡೆಯುವ ಒಂದು ಹಂತದಲ್ಲಿ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದೆ. ಜನರಿಗೂ ಕೂಡ ಅಂದರೆ ರೈತರಿಗೂ ಕೂಡ ಹಲವಾರು ಸಂಕಷ್ಟಗಳಿದೆ, ಜ್ವಲಂತ ಸಮಸ್ಯೆಗಳು ಅವರನ್ನು ಕಾಡ್ತಾ ಇದೆ. ಈ ಎಲ್ಲ ಸಮಸ್ಯೆಗಳಿಂದಾಗಿ ಇಷ್ಟು ದಿನ ಒಂದು ತಡೆದಿದ್ದಂಥ ಒಂದು ಸಕ್ಕರೆ ಕಾರ್ಖಾನೆ ಈಗ ಮತ್ತೆ ಮರುಜೀವ ಪಡೆಯುವಂಥ ಒಂದು ಪ್ರಯತ್ನದಲ್ಲಿ ಹೇಗೆ ಸಫಲವಾಗುತ್ತೆ, ಅದೇ ರೀತಿಯಲ್ಲಿ ರಾಜಕೀಯ ತಿಕ್ಕಾಟಗಳೇನಾದರೂ ಕೂಡ ಈ ಒಂದು ಸಕ್ಕರೆ ಕಾರ್ಖಾನೆ ಮತ್ತೆ ಮುನ್ನೆಲೆಗೆ ಬರುವ ನಿಟ್ಟಿನಲ್ಲಿ ಏನಾದರೂ ಆಗ್ತಾ ಇದೆಯಾ, ರಾಜಕೀಯ ತಿಕ್ಕಾಟಗಳು ಏನಾದರೂ ನಡೀತಾ ಇದೆಯಾ ಅಂತಕ್ಕಂಥದ್ರ ಕುರಿತಾಗಿ, ಮತ್ತು ಅದೇ ರೀತಿಯಲ್ಲಿ ತಂತ್ರಜ್ಞಾನಗಳ ಬಳಕೆ ಹೇಗೆಲ್ಲ ಈ ಒಂದು ಕರಾವಳಿಯ ಭಾಗದಲ್ಲಿ ಸಫಲ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ನಮ್ಮ ಜೊತೆ ಇಬ್ಬರು ಅತಿಥಿ ಗಣ್ಯರಿದ್ದಾರೆ, ಅವರು ಜೊತೆ ಕೂಡ ಚರ್ಚೆಯನ್ನು ಮಾಡ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಸಕ್ಕರೆ ಕಾರ್ಖಾನೆ ವಿಚಾರವಾಗಿ ಅಥವಾ ಒಂದು ರೈತರ ಜ್ವಲಂತ ಸಮಸ್ಯೆಗಳ ವಿಚಾರವಾಗಿ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸಿ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನಾನು ಕೇಳ್ತೇನೆ. ಮೊದಲು ನಾನು ಅತಿಥಿಗಳ ಜೊತೆ ಮಾತಾಡ್ತಾ ಹೋದರೆ, ಮೊದಲಿಗೆ ಜಯಶೀಲ ಶೆಟ್ಟರು, ಕಾರ್ಖಾನೆ ಅಧ್ಯಕ್ಷರು, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಇನ್ನೊಬ್ಬರು ಭುಜಂಗ ಶೆಟ್ಟರು, ಕಾರ್ಖಾನೆಯ ಮಾಜಿ ನಿರ್ದೇಶಕರು, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೋಡ್ತಾ ಹೋದರೆ ಈ ಒಂದು ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆ ವಿಚಾರವಾಗಿ ಹಲವಾರು ವರ್ಷಗಳಿಂದ ಈ ಒಂದು ಸಕ್ಕರೆ ಕಾರ್ಖಾನೆ ಮುಚ್ಚಿ ಹೋಗಿದೆ. ಮತ್ತು ಅದೇ ರೀತಿಯಲ್ಲಿ ರೈತರು ಕೂಡ ಅಂದರೆ ಕಬ್ಬಿನ ಬೆಳೆಗಾರರು ಕೂಡ ಸಂಕಷ್ಟದಲ್ಲೇ ಇರುವಂಥದ್ದು. ಒಟ್ಟಾರೆಯಲ್ಲಿ ನೋಡೋದಾದರೆ ಈ ಒಂದು ಸಕ್ಕರೆ ಕಾರ್ಖಾನೆ ಮುಚ್ಚಿ ಹೋಗೋದಕ್ಕೆ ಪ್ರಮುಖ ಕಾರಣಗಳೇನು? ಮುಖ್ಯವಾಗಿ ಈ ಸಕ್ಕರೆ ಕಾರ್ಖಾನೆ ಸಹಕಾರಿ ನೆಲೆಯಲ್ಲಿ ಸ್ಥಾಪಿಸಲ್ಪಟ್ಟಂಥ ಕಾರ್ಖಾನೆ. ನಮ್ಮ ಕುಂದಾಪುರ ತಾಲೂಕಿನ ಸಿದ್ದಾಪುರದ ಹತ್ತಿರ ವಾರಾಯಿ ನೀರಾವರಿ ಯೋಜನೆ ಅಲ್ಲಿ ಅಣೆಕಟ್ಟನ್ನು ಕಟ್ಟಿ 38,800 ಎಕರೆಗೆ ನೀರನ್ನು ಕೊಡುವಂಥ ಒಂದು ಯೋಜನೆ 1980ರಲ್ಲಿ ಆಗಿನ ಮುಖ್ಯಮಂತ್ರಿಗಳು ಸಕ್ಕರೆ ಕಾರ್ಖಾನೆ ಮತ್ತು ಈ ವಾರಾಯಿ ನೀರಾವರಿ ಯೋಜನೆಗೆ ಒಟ್ಟಿಗೆ ಶಿಲಾನ್ಯಾಸ ಮಾಡಿ ಒಂದೇ ದಿವಸ ಮಾಡಿದ್ದಾರೆ. ಅಲ್ಲಿ ಉದ್ದೇಶ ಏನಂದರೆ, ಸುಮಾರು 38,000 ಎಕರೆಗೆ ನೀರು ಬರುವಾಗ ಒಂದು 15ರಿಂದ 20,000 ಎಕರೆಯಲ್ಲಿ ಕಬ್ಬು ಬೆಳೆದರೆ ರೈತರಿಗೆ ವಾಣಿಜ್ಯ ಬೆಳೆಯಾದ ಕಬ್ಬಿನಿಂದ ಹೆಚ್ಚು ಲಾಭ ಆಗ್ತದೆ. ಭತ್ತದ ಬೆಳೆ ನಾವು ನಿರೀಕ್ಷಿಸುವ ಮಟ್ಟದಲ್ಲಿ ಆದಾಯ ಬರ್ತಾ ಇಲ್ಲ ರೈತರಿಗೆ. ಸೊ ನೀರಾವರಿಯ ಸದುಪಯೋಗ ಮಾಡಲಿಕ್ಕೆ ಈ ಸಕ್ಕರೆ ಕಾರ್ಖಾನೆ ಬೇಕೇ ಎನ್ನುವ ದೃಷ್ಟಿಯಿಂದ ಹಿಂದಿನ ನಮ್ಮ ಸಹಕಾರಿ ದುರಿಯನರೆಲ್ಲ ಈ ಕಾರ್ಖಾನೆ ಸ್ಥಾಪನೆ ಮಾಡಿದ್ದಾರೆ. ದುರಾದೃಷ್ಟವಶಾತ್ ಕಾರ್ಖಾನೆ 5 ವರ್ಷಗಳಲ್ಲಿ 1985ರಲ್ಲಿ ಅರಿಯಲಿಕ್ಕೆ ಪ್ರಾರಂಭ ಆಯಿತು ಕಬ್ಬನ್ನು. ಆದರೆ ವಾರಾಯಿ ನೀರಾವರಿ ಯೋಜನೆ ಮಾತ್ರ ಅದು ಕುಂಠಿತ ಇತ್ತು, ಅದರ ಏನೂ ಟೇಕ್ ಆಫ್ ಆಗಲೇ ಇಲ್ಲ. ಹಾಗಾಗಿ ಒಂದಕ್ಕೊಂದು ಹೊಂದಿಕೊಂಡು ಮಾಡಿಸಿದಂಥ ಈ ಯೋಜನೆಗಳಲ್ಲಿ ಒಂದು ಹಿಂದೆ ಬಿತ್ತು, ಇನ್ನೊಂದು ಮುಂದೆ ಹೋಯಿತು. ಮುಂದೆ ಹೋಗಿ 18 ವರ್ಷಗಳ ಕಾಲ ಸತತವಾಗಿ ಕಬ್ಬನ್ನು ಅರೆದಿದ್ದಾರೆ ಕಾರ್ಖಾನೆಯಲ್ಲಿ. ಬಹುಶಃ ಅದರ ಕೆಪಾಸಿಟಿ ಯುಟಿಲೈಸೇಷನ್ ಅಂತ ಇರ್ತದೆ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಗೆ. ಅದು 2.25 ಲಕ್ಷ ಟನ್ ವರ್ಷಕ್ಕೆ ಅರಿಯಲೇಬೇಕು ಮಿನಿಮಮ್. ಅದು ಅರಿಲಿಕ್ಕೆ ವಾರಾಯಿ ನೀರಾವರಿ ವ್ಯವಸ್ಥೆಗಳು ಹಿಂದೆ ಇರಲಿಲ್ಲ. ಆಮೇಲೆ ಬೇಕಾದಷ್ಟು ನೀರಾವರಿಯ ವ್ಯವಸ್ಥೆಗಳು ಬೇರೆ ಯಾವ ಅಣೆಕಟ್ಟುಗಳು ಇಲ್ಲಿಲ್ಲ. ಸ್ವಲ್ಪ ಸಾಲ್ಟ್ ವಾಟರ್ ಎಕ್ಸ್ಕ್ಲೂಷನ್ ಡ್ಯಾಮ್, ಕಿಂಡಿ ಅಣೆಕಟ್ಟುಗಳ ಸಹಾಯದಿಂದ ಆಗಿನ ಆಸ್ಕರ್ ಫೆರ್ನಾಂಡಿಸರು ಅಧ್ಯಕ್ಷರಾಗಿದ್ದರು. 1995-96ರಲ್ಲಿ ಸಾಧಾರಣವಾಗಿ ಸಕ್ಕರೆ ಕಾರ್ಖಾನೆ ಜೀವಂತವಾಗಿ ನಡೆಸ್ಬೋದು ಎನ್ನುವ ಮಟ್ಟಕ್ಕೆ ತಂದರು ಅವರು ಅಧ್ಯಕ್ಷರಾಗಿದ್ದಾಗ. 1,43,000 ಟನ್ ಅರ್ದು ಒಂದು ದಾಖಲೆ ಕೂಡ ಮಾಡಿದ್ದಾರೆ. ಈಗ ವಾರಾಯಿ ಭಾಳಷ್ಟು ಪ್ರಗತಿಯಲ್ಲಿದೆ. 2015 ಮೇಯಲ್ಲಿ ಆಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದನ್ನು ಪ್ರಾರಂಭ ಮಾಡಿದರು, ಲೋಕಾರ್ಪಣೆ ಮಾಡಿದರು. ಈಗ ಅಂಕಿಅಂಶಗಳ ಪ್ರಕಾರ ಸುಮಾರು 15,000 ಎಕರೆಗೆ ನೀರು ಹರಿಯಲಿಕ್ಕೆ ಪ್ರಾರಂಭ ಆಗಿದೆ. ಅದರ ಅರ್ಥ 15,000 ಎಕರೆ ಎಲ್ಲ ಗದ್ದೆಗಳಿಗೂ ನೀರು ಹೋಗ್ತಾ ಇದೆಯಾ ಅಂತ ನೀವು ಕೇಳಿದರೆ ಇಲ್ಲ. ಮುಖ್ಯ ಕಾಲುವೆ ಆಗಿದೆ. ಇನ್ನು ಡಿಸ್ಟ್ರಿಬ್ಯೂಟ್ರಿ ಅಂತ ಅವನ್ನ ಉಪಕಾಲುವೆಗಳನ್ನು ಮಾಡಿ ಆಯಾ ಫೀಲ್ಡ್ಗಳಿಗೆ, ಗದ್ದೆಗಳಿಗೆ ಬಿಡುವಂಥ ಒಂದು ಕಾಮಗಾರಿ ಮಾತ್ರ ಬಾಕಿ ಇದೆ. ಅದು ಸಣ್ಣ ಕಾಮಗಾರಿ, ಅದೊಂದು ವಿಶೇಷ ಅಲ್ಲ, ಆಗ್ತದೆ ಅದು.
ಅಲ್ಲ, ಯಾಕೆ ಅಂತಂದ್ರೆ ವರಾಹಿ ಯೋಜನೆಯನ್ನ ನಂಬಿಕೊಂಡು ನೀವೊಂದು ಸಕ್ಕರೆ ಕಾರ್ಖಾನೆಯನ್ನು ಕೂಡ ಮಾಡಿದ್ರಿ ಹಿಂದಿನ ದಿನಗಳಲ್ಲಿ. ಅದೆಲ್ಲ ಒಂದ್ ಕಡೆ ಕುಂಠಿತವಾಯಿತು, ಅದರಿಂದ ಕೂಡ ಸಕ್ಕರೆ ಕಾರ್ಖಾನೆಗಳು ಮತ್ತೆ ಮುಚ್ಚುವಾಯಿತು ಅಂತಕ್ಕಂಥದ್ದು ಅದೊಂದು ಬಲವಾದ ಕಾರಣ. ಈಗ ಅದೇ ಒಂದು ವರಾಹಿ ಯೋಜನೆಯನ್ನ ಅಥವಾ ಮತ್ತಿನ್ಯಾವುದೋ ಒಂದು ನೀರಾವರಿ ಯೋಜನೆಯನ್ನ ನಂಬಿಕೊಂಡ್ರೆ ಹಾಗಾದ್ರೆ ಎಲ್ಲೊಂದ್ ಕಡೆ ನಿಮಗೆ ಸಮಸ್ಯೆಗಳಾಗೋದಿಲ್ವಾ? ನಂಬಿಕೊಂಡ್ರೆ ಇದೇ ಒಂದು ನೀರಾವರಿ ಯೋಜನೆಯನ್ನು ನಂಬಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳಾಗೋದಿಲ್ವಾ? ನಮ್ಮ ಅನುಭವ, ಸಕ್ಕರೆ ಕಾರ್ಖಾನೆಗೆ ವರ್ಷಕ್ಕೆ ಅರಿಯಬೇಕಾದಷ್ಟು ಕಚ್ಚಾ ವಸ್ತು ಅಂದರೆ ಕಬ್ಬು ಬಾರದೆ ಅಲ್ಲಿ ಇಡೀ ಒಂದು ಕಾರ್ಖಾನೆ ಅವ್ಯವಸ್ಥೆ ಆಗಿದ್ದು ಅಂತ ಪ್ರಥಮ. ಎರಡನೇ, ಆರ್ಥಿಕ ಸಮಸ್ಯೆ ಕೂಡ ಪ್ರಾರಂಭದಿಂದಲೂ ಇತ್ತಲ್ಲಿ. ಬಂಡವಾಳಶಾಹಿಗಳು ಯಾರು ಹಣ ತೊಡಗಿಸಿಲ್ಲ. ಬಹುಶಃ ಅದರಲ್ಲಿ ಪಾಲು ಬಂಡವಾಳ ಕೂಡ ಸಹ ರೈತರದ್ದು ಭಾಳ ಕಡಿಮೆ ಇದೆ, ಸರ್ಕಾರವೇ ಹೆಚ್ಚು ಪಾಲು ಬಂಡವಾಳ ಕೊಟ್ಟಿದೆ. ಆದರೆ ಈಗ ಏನೂ ನೀರಾವರಿ ಯೋಜನೆ ಇಲ್ಲದೆ 1,43,000 ಟನ್ ಅರ್ಧಂಥ ಒಂದು ಕಾರ್ಖಾನೆ. ನಾನು ಆಗ MD ಆಗಿದ್ದೆ ಆ ಕಾರ್ಖಾನೆಯಲ್ಲಿ, ಆಸ್ಕರ್ ಫರ್ನಾಂಡಿಸ್ ಅಧ್ಯಕ್ಷರಾಗಿದ್ದರು. ಈಗ ನಮಗೆ 2.25 ಲಕ್ಷ ವರಾಯಿ ನೀರಾವರಿ, ಸುಮಾರು 15,000 ಎಕರೆಗೆ ನೀರು ಬಂದಾಗ ಅದಕ್ಕೆ ಬೇಕಾದಷ್ಟು ಕಬ್ಬು ಮಾಡಲಿಕ್ಕೆ ಏನೂ ಸಮಸ್ಯೆ ಇಲ್ಲ ಅಂತ ಒಂದು ಧೈರ್ಯ ನಮಗಿದೆ. ಮತ್ತು ರೈತರು ತುಂಬ ಉತ್ಸುಕರಾಗಿದ್ದಾರೆ. ಯಾವಾಗ ಇನಾಗರೇಷನ್ ಆಯಿತೋ ವರಾಯಿ ನೀರಾವರಿ ಯೋಜನೆ, 66 ಗ್ರಾಮಗಳಲ್ಲಿ ಆ ನೀರಾವರಿ ಬರ್ತಾ ಇದೆ. ಉಡುಪಿ ತಾಲೂಕಿನ 34 ಗ್ರಾಮ, ಕುಂದಾಪುರದ 32 ಗ್ರಾಮ, ಒಟ್ಟು 66 ಗ್ರಾಮಗಳಲ್ಲಿ ನೀರು ಹರಿದು ಬರುವಾಗ ಸ್ವಾಭಾವಿಕವಾಗಿ ಈ ಕಾರ್ಖಾನೆಗೆ ಬೇಕಾದಷ್ಟು ಕಬ್ಬು ಮಾಡಲಿಕ್ಕೆ ಸಮಸ್ಯೆ ಇಲ್ಲ. ಅಲ್ಲ, ಕಬ್ಬು ಮಾಡಲಿಕ್ಕೆ ಸಮಸ್ಯೆ ಇಲ್ಲ, ಆದರೂ ರೈತರೇ ಸ್ವಲ್ಪ ಸಮಸ್ಯೆಗಳಲ್ಲಿದ್ದಾರೆ. ಜ್ವಲಂತ ಸಮಸ್ಯೆಗಳಿಂದ ಕೂಡಿರುವಂಥದ್ದು. ಇತ್ತೀಚಿನ ಒಂದು ರೈತರ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ನೋಡ್ತಾ ಹೋದ್ರೆ ಜ್ವಲಂತ ಸಮಸ್ಯೆಗಳು ಉಲ್ಬಣಿಸ್ತಾನೆ ಇದೆ. ಅದರ ಮಧ್ಯೆ ನಿಮಗೆ ಈ ಒಂದು ಬೆಳೆಯನ್ನು ಬೆಳೆದು ನಿಮಗೆ ಕಾರ್ಖಾನೆಯನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಆಗುತ್ತಾ? ಆಗುತ್ತೆ. ಯಾಕಂತ ಹೇಳಿದರೆ ನಮಗೆ ಇದರಲ್ಲಿ ಭವಿಷ್ಯ ಭಾಳ ಚೆನ್ನಾಗಿದೆ ನನ್ನ ಲೆಕ್ಕದಲ್ಲಿ. ಮತ್ತು ಕಾರ್ಖಾನೆಯ ಪರಿಣತಿ ಇರುವಂಥ ಅನೇಕ ಕಾರ್ಖಾನೆಗಳಲ್ಲಿ ನಾನು ವಿಸಿಟ್ ಮಾಡಿ ಅಭಿಪ್ರಾಯ ಸಹ ಸಂಗ್ರಹ ಮಾಡಿದ್ದೇನೆ. ಎಲ್ಲೆಲ್ಲ ಒಂದು ಭೇಟಿಯನ್ನು? ಮಂಡ್ಯದಲ್ಲಿ 2 ಸಕ್ಕರೆ ಕಾರ್ಖಾನೆ ಹೋಗಿ, ಭಾಳ ಮೈ ಶುಗರ್ ಅಂತ ಇದೆ ಮಂಡ್ಯದಲ್ಲಿ, ಬನ್ನಾರಿ ಅಮ್ಮನ್ ಅಂತ ಒಂದು ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿ ಇದೆ, ಅಲ್ಲಿ ಎಲ್ಲ ಕನ್ಸಲ್ಟ್ ಮಾಡಿ. ಎಲ್ಲಕ್ಕಿಂತ ನನ್ನ ಅನುಭವವೇ ಆ ಕ್ಷೇತ್ರದಲ್ಲಿ 15 ವರ್ಷದಿಂದ ಇದೆ. ನಾನು ಕಬ್ಬು ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡಿದವ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿಯೂ ಕೆಲಸ ಮಾಡಿದವ, ಈಗ ಚೇರ್ಮನ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಆಮೇಲೆ ದಾವಣಗೆರೆ ಹೋಗಿ ಶ್ಯಾಮನೂರು ಶಿವಶಂಕರಪ್ಪ ಅವರದ್ದು 2 ಫ್ಯಾಕ್ಟ್ರಿ ಇದೆ, ಅಲ್ಲಿ ಹೋಗಿ ಇತ್ತೀಚಿನ ತಳಿಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದಿದ್ದೇನೆ. VC ಫಾರ್ಮ್ ಅಂತ ಮಂಡ್ಯದಲ್ಲಿ ಈ ಕಬ್ಬಿಗಾಗಿಯೇ ವಿಶೇಷವಾಗಿ ಸ್ಥಾಪಿಸಲ್ಪಟ್ಟಂಥ ಒಂದು ರಿಸರ್ಚ್ ಸ್ಟೇಷನ್, ಅಲ್ಲಿನ ಸೈಂಟಿಸ್ಟ್ ಹತ್ರ ಎಲ್ಲ ತಿಳ್ಕೊಂಡು ಬಂದಿದ್ದೇನೆ. ಆಮೇಲೆ ಬೆಳಗಾಂ, ಬಹುಶಃ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂಥ ಅತಿ ಹೆಚ್ಚು ಫ್ಯಾಕ್ಟ್ರಿ ಇರುವಂಥ ಪ್ರದೇಶ ಬೆಳಗಾಂ, ಅಲ್ಲಿ ಕೂಡ ಹೋಗಿ ಭಾಳ ರಾಷ್ಟ್ರೀಯ ಮಟ್ಟದ ಕೆಲವು ಅಧಿಕಾರಿಗಳನ್ನು ನಾನು ಭೇಟಿಯಾಗಿದ್ದೇನೆ. ತಮಗೆ ಗೊತ್ತಿರೋ ಪ್ರಭಾಕರ್ ಕೋರೆ ಅಂತ ಭಾಳ ಹಿಂದಿನಿಂದಲೂ ದೊಡ್ಡ ಒಂದು ಬೆಳಗಾಂನಲ್ಲಿದ್ದು, ಅವರ ಮಗ ಈಗ ನ್ಯಾಷನಲ್ ಫೆಡರೇಷನ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅದರ ಉಪಾಧ್ಯಕ್ಷರಾಗಿದ್ದಾರೆ. ಅವ್ರ ಹತ್ರ ಸಮಗ್ರವಾಗಿ ಚರ್ಚೆ ಮಾಡಿ ನಾವು ಹೇಗೆ ಈ ಸಾಕಷ್ಟು ಕಬ್ಬು ಇದ್ದು ಕೂಡ ಅನೇಕ ಫ್ಯಾಕ್ಟ್ರಿಗಳು ರೈತರಿಗೆ ಸಕಾಲದಲ್ಲಿ ಹಣ ಪಾವತಿ ಮಾಡ್ತಾ ಇಲ್ಲ, ಸಮಸ್ಯೆಗಳಿದೆ, ಎಲ್ಲಿ ನೋಡಿದರೂ ಸ್ಟ್ರೈಕ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಶುಗರ್ ಫ್ಯಾಕ್ಟ್ರಿಯನ್ನು ನಾವು ನಡೆಸಬೇಕಾ ಬೇಡ ಅಂತ ಹೇಳುವಂಥ ಪ್ರಶ್ನೆ ನಾನು ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ಅವ್ರು ಹೇಳುವ ಪ್ರಕಾರ ನಮಗೆ ಸಾಕಷ್ಟು ಅನುಕೂಲತೆ ಇದೆ ಅಂತ ಹೇಳ್ತಾರೆ ಅವರು. ಕಾರಣ ಒಂದು 2-3 ಮುಖ್ಯವಾದ ಕಾರಣ. ಒಂದು, ನಮ್ಮ ಲೊಕೇಶನ್ ಆಫ್ ದಿ ಫ್ಯಾಕ್ಟ್ರಿ ಉಡುಪಿಯಿಂದ ಕೇವಲ 10 ಕಿಲೋಮೀಟರ್ ಒಳಗೆ ಬ್ರಹ್ಮಾವರ ಟೌನಿಗೆ ತಾಗಿ 110 ಎಕರೆಯಷ್ಟು ದೊಡ್ಡ ವಿಸ್ತಾರವಾದ ಕರಾವಳಿ ಪ್ರದೇಶ ಇರುವಂಥದ್ದು ದೊಡ್ಡ ಆಸ್ತಿ ಅದು ನಿಮ್ಮದು. ಯಾಕಂದರೆ ಆ ಆಸ್ತಿಯ ಬೆಲೆ ಇವತ್ತು ಸಾಧಾರಣ 2,500 ಕೋಟಿ ಬೆಲೆ ಇದೆ ಅಲ್ಲಿ. ಅಂಥ ಒಂದು ಆಸ್ತಿಯನ್ನು ಇಟ್ಕೊಂಡು ನಿಮಗೆ ನಾಡು ಆಪತ್ತು ಬಂದರೂ ಕೂಡ ಆಸ್ತಿಯ ಮೌಲ್ಯ ಹೆಚ್ಚಿರೋದ್ರಿಂದ ನಿಮಗೆ ತೊಂದರೆ ಆಗೋದಿಲ್ಲ. ಯಾಕಂದರೆ ಬ್ಯಾಂಕರ್ಸು ಯಾರೂ ನಿಮಗೆ ಫೈನಾನ್ಸ್ ಮಾಡಲಿಕ್ಕೆ ಸಮಸ್ಯೆ ಆಗೋದಿಲ್ಲ ಅಂತ ಒಂದು. ಎರಡನೇದು, ಈಗ ರಾ ಶುಗರ್ ಅಂತ ತುಂಬ ಹೊರದೇಶದಿಂದ ಬರ್ತಾ ಇದೆ. ಅನೇಕ ಸಕ್ಕರೆ ಕಾರ್ಖಾನೆಯವರು ಯಾವಾಗ ಕಬ್ಬು ಕಡಿಮೆ ಆದ ಕೂಡ ರಾ ಶುಗರ್ನ ರೀಪ್ರೊಸೆಸ್ ಮಾಡಿ ವೈಟ್ ಶುಗರ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದಕ್ಕೆ ಎಕ್ಸಂಪ್ಷನ್ ಇದೆ, ಡ್ಯೂಟಿ ಇಲ್ಲ, ಯಾವುದೇ ಒಂದು ಟ್ಯಾಕ್ಸ್ ಇಲ್ಲ. ರಾ ಶುಗರ್ ತಂದು ನಮಗೆ ಬಿಳಿ ಸಕ್ಕರೆ ಮಾಡಲಿಕ್ಕೆ ಇರುವಷ್ಟು ಅವಕಾಶ ಬೇರೆ ಯಾವ ಕಾರ್ಖಾನೆಗಳಿಲ್ಲ. ಯಾಕಂದರೆ ನಮ್ಮ ಹಾರ್ಬರ್ ಬರೀ ಒಂದು 70 ಕಿಲೋಮೀಟರ್ ಹತ್ತಿರದಲ್ಲಿದೆ. ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಫ್ಯಾಕ್ಟ್ರಿ ಇದೆ, ಹಾರ್ಬರು ಇದೆ. ಅದರಿಂದ ಕಂಟೈನರ್ನಲ್ಲಿ ಅಥವಾ ಶಿಪ್ಮೆಂಟ್ನಲ್ಲಿ ದೊಡ್ಡ ದೊಡ್ಡ ಲೋಡ್ ಬಂದದನ್ನು 15 ದಿವಸದೊಳಗೆ ರೀಪ್ರೊಸೆಸ್ ಮಾಡಿ ವಾಪಸ್ ಎಕ್ಸ್ಪೋರ್ಟ್ ಮಾಡಬೇಕು, ಇಂಪೋರ್ಟ್ ಮಾಡಿದ ರಾ ಶುಗರ್ನ. ಅದೊಂದು ಕಂಡೀಷನ್ ಇದೆ. ಅದಕ್ಕೆ ನಿಮಗಿರುವಷ್ಟು ಅನುಕೂಲ ಬೇರೆ ಯಾವ ಫ್ಯಾಕ್ಟ್ರಿ ಇಲ್ಲ ಅಂತ ರೇಣುಕಾ ಶುಗರ್ಸ್ ಅಂತ ಅವ್ರು 7 ಫ್ಯಾಕ್ಟ್ರಿ ಇದೆ ಬೆಳಗಾಂನಲ್ಲಿ, ಅವರು ಸಹ ಹೇಳ್ತಾರೆ. ನಮಗೆಲ್ಲ ಅಂಥ ಅವಕಾಶ ಇದ್ದರೆ ನಾವು ತುಂಬ ಒಳ್ಳೆಯ ಲಾಭ ಪಡಿತಾ ಇದ್ವು ಅಂತ. ಇನ್ನೊಂದು,
ಈಗ ಇಥನಾಲ್ ಅಂತ ಹೊಸದಾಗಿ ಸಕ್ಕರೆ ನಮ್ಮ ಪೆಟ್ರೋಲ್ ಪ್ರೊಡಕ್ಷನಲ್ಲಿ 15% ಬ್ಲೆಂಡ್ ಮಾಡಲೇಬೇಕಂತ ಕಡ್ಡಾಯವಾಗಿ ಕೇಂದ್ರ ಸರ್ಕಾರದವರು ಆದೇಶ ಕೊಟ್ಟಿದ್ದಾರೆ. ಆಮೇಲೆ ಅದರ ಬಗ್ಗೆ ವಿಶೇಷವಾಗಿ ಮುತುವರ್ಜಿ ಸಹ ವಹಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಮಗೆ MRPL ಭಾಳ ಹತ್ತಿರದಲ್ಲಿದೆ, ಮಂಗಳೂರಿನ MRPL. ಬ್ಲೆಂಡ್ ಮಾಡೋದಕ್ಕೆ ಯಾವಾಗಲೂ ಅಂಥ MRPL ಅಂತ ಸಂಸ್ಥೆಯೇ ಬೇಕು. ಅದು ಇರೋದ್ರಿಂದ ನಿಮಗೆ ನೀವು ಇಥನಾಲ್ ಮಾಡಿದರೆ ತುಂಬ ಅನುಕೂಲ ಆಗ್ತದೆ. ಮತ್ತು ರೈತರಿಗೆ ಪೇಮೆಂಟ್ ಸಹ ಭಾಳ ಸುಲಭ ಆಗ್ತದೆ. ಪ್ರತಿ ವಾರ ಪೇಮೆಂಟ್ ಮಾಡ್ತಾರೆ ಅವರು. ಮತ್ತು ಅದು ಅಗತ್ಯದ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಇವತ್ತು ನಮ್ಮ ಇಡೀ ದೇಶದಲ್ಲಿ. ಆದ್ದರಿಂದ ಭವಿಷ್ಯ ತುಂಬ ಚೆನ್ನಾಗಿದೆ, ನಿಮಗೆ ಉಜ್ವಲವಾಗಿದೆ ಅಂತ ಹೆಚ್ಚಿನವರು ನಮಗೆ ಹೇಳ್ತಾ ಇದ್ದಾರೆ. ಅಲ್ಲ, ಇನ್ನೊಂದೇನು ಅಂತಂದರೆ ಕರಾವಳಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ರೈತರು ಕಡಿಮೆ ಆಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಬ್ಬಿನ ಬೆಳೆಗಳಿಗೆ ಅಷ್ಟೊಂದು ಮಹತ್ವ ಇಲ್ಲ ಈ ಒಂದು ಕರಾವಳಿಯಲ್ಲಿ. ಅದನ್ನು ಹೇಗೆ ನಿಭಾಯಿಸ್ತೀರಿ ನೀವು? ಅಂದರೆ ಮಂಡ್ಯದಲ್ಲಿ ನೀವು ಹೋಗಿ ಭೇಟಿಯನ್ನು ಕೊಟ್ಟು ನೀವು ಪರಿಶೀಲನೆಯನ್ನು ನಡೆಸಿದಿರಿ, ತಂತ್ರಜ್ಞಾನವನ್ನು ಬಳಸ್ಬೋದು ಅಂತ ಕೂಡ ಹೇಳಿದಿರಿ. ಆ ಒಂದು ಮಣ್ಣಿನ ಗುಣಕ್ಕೂ ಈ ಒಂದು ಕರಾವಳಿಯ ಮಣ್ಣಿನ ಗುಣಕ್ಕೂ ತೀವ್ರವಾದಂಥ ಒಂದು ವ್ಯತ್ಯಾಸ ಇರುವಂಥದ್ದು. ಆ ರೀತಿಯಲ್ಲಿ ನೋಡೋದಾದರೆ ಯಾವ ರೀತಿಯಲ್ಲಿ ನೀವು ಒಂದು ಕರಾವಳಿಯಲ್ಲಿ ಕಬ್ಬಿನ ಬೆಳೆಗೆ ಮತ್ತು ಉತ್ತೇಜನವನ್ನು ಕೊಡ್ತೀರಿ ಭುಜಂಗ್ ಶೆಟ್ಟಿ? ಅಲ್ಲ, ಕಬ್ಬಿನ ಬೆಳೆಗೆ ಉತ್ತೇಜನ ಕೊಡೋ ಪ್ರಶ್ನೆಯಲ್ಲಿ ಇವತ್ತು ರೈತರು ಕಬ್ಬು ಬೆಳೀಲಿಲ್ಲ ಅಂತ ಗಲಾಟೆ ಹೊಡಿತಾರೆ ಹೊರತು ನಾವು ಬೆಳೆಯುವುದಿಲ್ಲ ಅಂತ ಯಾವ ರೈತರು ಹೇಳಲಿಲ್ಲ. ಇವತ್ತು ಕಬ್ಬು ನಾವು ಈಗ ಅಧ್ಯಕ್ಷರು ಹೇಳಿದಾಗೆ 1.5 ಲಕ್ಷ ಟನ್ ನಮ್ಮದೇ ಸಣ್ಣ ಪುಟ್ಟ ಬಾವಿ, ನೀರಾವರಿ, ಕಿಂಡಿ ಅಣೆಕಟ್ಟು ಮೂಲಕ ಬೆಳೆದಿದ್ದೇವೆ. ಇವತ್ತು ಕಾರ್ಖಾನೆ 15,000 ಎಕರೆಗೆ ನೀರು ಬರುವಾಗ ನಮಗೊಂದು 6,000 ಎಕರೆಯಲ್ಲಿ ಕಬ್ಬು ಮಾಡಿದರೆ ಇಡೀ ಕಾರ್ಖಾನೆ ವರ್ಷ ಇಡೀ ನಡೀತದೆ. ಮತ್ತು ರೈತರಿಗೆ ಪೇಮೆಂಟು ನಮಗೆ ಆಗ 1.5 ಲಕ್ಷ ಟನ್ ಕೃಷಿ ಮಾಡಿದಾಗಲೂ ರೈತರದ್ದು ಒಂದೇ ಬೇಡಿಕೆ, ನಮ್ಮ ಪೇಮೆಂಟ್ ಒಂದು ಒಳ್ಳೆ ರೀತಿ ಮಾಡಿದೆ ಸರಿ ಅಂತ. ಆಸ್ಕರ್ ಫರ್ನಾಂಡಿಸರ ಅಧ್ಯಕ್ಷರಾಗಿರುವಾಗ ನಾನು ಡೈರೆಕ್ಟರ್ ಆಗಿದ್ದೆ. ನಾವು ಒಳ್ಳೆ ರೀತಿಯಲ್ಲಿ ಪೇಮೆಂಟ್ ಮಾಡಿತ್ತು. ರೈತರು ಅಷ್ಟು ಖುಷಿಯಲ್ಲಿದ್ರಂದ್ರೆ ಒಂದ್ಸರಿ ಕಬ್ಬನ್ನು ಆದ್ರೂ ಕೂಡ ಇಲ್ಲೊಂದ್ ಕಡೆ ಪೇಮೆಂಟ್ ಸರಿಯಾಗಿ ಆಗ್ಲಿಲ್ಲ ಅಂತ ಅದರ ನಂತರ ಪುನಃ ಡೌನ್ ಆಗ್ತಾ ಬಂತು. 20,000 1,40,000 ಟನ್ ಅರ್ಧಂತ ಕಾರ್ಖಾನೆ ಕಬ್ಬಿನ ಕೊರತೆಯಿಂದ ಇಳುವರಿ ಕಡಿಮೆ ಆಗ್ತಾ ಬಂತು. 20,000 30,000 ಟನ್ ಅರಿಯುವಂಥ ಪರಿಸ್ಥಿತಿ ಬಂತು. ನಂತರ ಮುಚ್ಚೋಯ್ತು. ಸಂದರ್ಭದಲ್ಲಿ ಬಾಕಿ ಇತ್ತು ಹಣ ಕೊಡ್ಲಿಕ್ಕೆ ರೈತರಿಗೆ. ಸಂದರ್ಭದಲ್ಲಿ ಅವರು ರೈತರು ಕಬ್ಬಿನ ಬೆಳೆಯನ್ನೇ ಬಿಡ್ತಾ ಹೋದ್ರು, ಬೇರೆ ಬೆಳೆಗಳಿಗೆ ಮನಸ್ಸನ್ನ ಓಲೈಸ್ತಾ ಹೋದ್ರು. ಅದು ಕಾರಣ ಅಲ್ಲ, ಕಾರ್ಖಾನೆಗೆ ಸಾಕಷ್ಟು ಕಬ್ಬಿಲ್ಲದೆ ಇದ್ದಾಗ ಅರಿಲಿಕ್ಕೆ ಆಗುದಿಲ್ಲ, ಕಾರ್ಖಾನೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಪರಿಸ್ಥಿತಿಯಲ್ಲಿ ಹೋಯ್ತು ಬಿಟ್ರೆ ಇವತ್ತು ಕಾರ್ಖಾನೆ ಶುಗರಿನ ಜೊತೆಯಲ್ಲೇ ಅಧ್ಯಕ್ಷರು ಹೇಳಿದಾಗೆ ಎಥಿನಾಲ್ ಬೇರೆ ಬೇರೆ ಬೈ ಪ್ರಾಡಕ್ಟ್ ಇದೆ. ಅದನ್ನು ಮಾಡಿದರೆ ಕೋಟ್ಯಾಂತರ ರೂಪಾಯಿ ಲಾಭ ಆಗ್ತದೆ. ಇವತ್ತು ಸಕ್ಕರೆ ಕಾರ್ಖಾನೆಗೆ ಒಂದು 50 ಕೋಟಿ 20 ಕೋಟಿ ಲಾಸ್ ತೋರಿದಿದ್ರೆ ಈಗ ಅದು ದೊಡ್ಡ ಲಾಸೇ ಅಲ್ಲ. ಯಾವುದೇ ಕಾರ್ಖಾನೆಗೂ ನೀವು 50 ಕೋಟಿ ಸಾಲ ಇದ್ದೇ ಇದೆ. ಅದು ಒಂದು 3 ವರ್ಷ ಸರಿ ನಡೆದ್ರೆ ಕೋಟಿಗಟ್ಟಲೆ ಲಾಭ ಆಗ್ತದೆ. ಅದರಿಂದ ಅದು ಸಮಸ್ಯೆ ಅಲ್ಲ. ರೈತರು ಇವತ್ತು ಎದ್ದು ಬಂದಿದ್ದಾರೆ. ನೀರಿಲ್ಲದೆ ಇದ್ದಂಥ ಪರಿಸ್ಥಿತಿಯಲ್ಲಿ ಇವತ್ತು ವರಾಯಿ ನೀರು ಈ ಫೀಡರ್ ಚಾನಲ್ ಆಗಲಿಲ್ಲ, ಆದರೂ ಗದ್ದೆಯಲ್ಲಿ ನೀರು ನಿಂತುಬಿಟ್ಟಿದೆ. ಆ ನೀರು ಹಾಗೆ ನಿಂತರೆ ರೈತರಿಗೆ ಯಾವುದೇ ಬೆಳೆ ಬೆಳೀಲಿಕ್ಕೆ ಆಗೋದಿಲ್ಲ. ಇವತ್ತು ಸಂಪೂರ್ಣ ಭೂಮಿ, ನಾವೇನು ಹಳ್ಳಿಯಲ್ಲಿ ನಂಜು ಅಂತ ಹೇಳ್ತೇವೆ, ಆ ಆ್ಯಸಿಡ್ ಎಲ್ಲ ಶುರುವಾಗ್ತದೆ, ಬೆಳೆ ಬೆಳೀಲಿಕ್ಕೆ ಆಗೋದಿಲ್ಲ. ಕಬ್ಬು ಬೆಳಿಲೇಬೇಕು ಅವರು. ಆದ್ದರಿಂದ ಭಾಳ ಉತ್ಸುಕರಾಗಿದ್ದಾರೆ. ಅದಕ್ಕೆ ಟ್ರಯಲ್ ಬೇಸಿಸಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಿದಾಗಲೂ ಸಹ ನೀವು ಕಬ್ಬು ಬೆಳೀರಿ, ಕಾರ್ಖಾನೆ ಸ್ಟಾರ್ಟ್ ಮಾಡೋಣ ಅಂಥೇಳಿ. ಇನ್ನೊಂದು ಕೆಲವು ಅಪಸ್ವರ ಎಲ್ಲ ಇದೆ. ನೀವು ಹೇಳಿದಾಗೆ ಅಪಸ್ವರ, ಕೆಲವರಿಗೆ ಕಾರ್ಖಾನೆ ಬಗ್ಗೆ ಏನೂ ಗೊತ್ತಿಲ್ಲ. ನೀವು ಕಬ್ಬು ಬೆಳೀತಾರೆ, ಈಗ ತೋರಿಕೆಗೆ ನಮ್ಮಲ್ಲಿ ಕಬ್ಬು ಇಲ್ಲ, ಈಗ ನಾವು ಒಪ್ತೇವೆ ಅದನ್ನು. ಆದರೆ ಇವತ್ತು ಇವರು ಏನು ಹೇಳಿದ್ದಾರೆ, ಹೊಸ ತಳಿಯನ್ನು ಮಂಡ್ಯದ VC ಫಾರ್ಮಿಂದ ತಂದು ಒಂದು ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ನಾವು. 200 ಎಕರೆಗೆ ಮಾತ್ರ ಈ ಸರಿ. ಈ 200 ಎಕರೆ ಕಬ್ಬಲ್ಲಿ ಕಾರ್ಖಾನೆ ಈಗ ಸ್ಟಾರ್ಟ್ ಆಗುವಾಗ ನಮ್ಗೆ 2 ವರ್ಷ ಬೇಕಲ್ವಾ. ಬರುವ ವರ್ಷ ಕಾರ್ಖಾನೆಗೆ ಬೇಕಾದಂಥ 6,000 ಎಕರೆಗೆ ಬೇಕಾದಂಥ ಕಬ್ಬು ನಮ್ಮಲ್ಲಿ ತಯಾರಾಗ್ತದೆ. ಬೀಜ, ಇದು ಬೀಜಕ್ಕೆ ಮಾತ್ರ ಈ ಸರಿ ಕೊಡ್ತಾ ಇರೋದು. ಈಗ ಸ್ಟಾರ್ಟ್ ಮಾಡಿ ಆಯಿತು, ರೈತರೆಲ್ಲ ನಡ್ಲಿಕ್ಕೆ ಶುರು ಮಾಡಿದ್ದಾರೆ. ಕಾರ್ಖಾನೆ ಕಬ್ಬು ನಡುವುದಿಲ್ಲ ಅನ್ನುವಂಥ ಪ್ರಶ್ನೆ ಬರುವುದಿಲ್ಲ. ನನ್ನ ಲೆಕ್ಕದಲ್ಲಿ 100ಕ್ಕೆ 90% ರೈತರು ಇವತ್ತು ನಾವು ನಡ್ತೇವೆ ಕಬ್ಬು ಅನ್ನುವಂಥ ಮಟ್ಟಕ್ಕೆ ಬಂದಿದ್ದಾರೆ. ನಮಗೆ ಕೃಷಿ, ನಾವೆಲ್ಲ ಕೃಷಿಕರು. ಕೃಷಿ ಇವತ್ತು 600 700 800 ರೂಪಾಯಿ ಸಂಬಳ ಕೊಟ್ಟು ಪ್ರತಿ ನಡುವುದು ಕೊಯ್ಯುವುದು ಅಂತ ಹೇಳಿದರೆ ಅದರ ಆ ಮೇಂಟೆನೆನ್ಸೇ ಜಾಸ್ತಿ ಆಗ್ತದೆ. ಕಬ್ಬು ಹಾಗಲ್ಲ, ಒಂದು ಸರಿ ನಟ್ಟರೆ 3 4 ಸರಿ ಕೂಳಿ ಕಟ್ ಮಾಡಿ ಬಿಟ್ಬಿಟ್ರೆ ಸರಿ, ಅದೇ ಬೆಳೀತದೆ, ನೀರು ಹೋದರೆ ಸರಿ. ಅದೇ ರೀತಿಯಲ್ಲಿ ಯೋಚನೆ ಮಾಡೋದು, ನಾನು ಒಬ್ಬ ಕೃಷಿಕನಾಗಿ ಯೋಚನೆ ಮಾಡೋದಾದರೆ ಅದರಲ್ಲೂ ಕೂಡ ಈ ಒಂದು ಕಾಡು ಪ್ರಾಣಿಗಳ ಸಮಸ್ಯೆಯಿಂದ ಕೂಡಿರುತ್ತೆ. ಅದು ರೈತರಿಗೆ ತುಂಬ ಪ್ರಾಬ್ಲಮ್ ಆಗಿ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇದೆ. ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳಾದಂಥ ಮಂಗಗಳು, ಹಂದಿಗಳು ಇಂತಹದ್ದವುಗಳೆಲ್ಲ ಕಬ್ಬಿನ ಬೆಳೆಗಳಾಗಿರ್ಬೋದು, ಯಾವುದೇ ಬೆಳೆಗಳನ್ನು ಕೂಡ ಬಿಡೋದಿಲ್ಲ. ಅಂತ ಸಂದರ್ಭದಲ್ಲಿ ನಿಮಗೆ ಕಬ್ಬಿನ ಬೆಳೆ, ಅದಕ್ಕೆ ಹಿಂದೆ ಇವರು MD ಆಗಿದ್ರು ಜಯಶೀಲ್ ಶೆಟ್ಟರು, ಆಸ್ಕರ್ ಫರ್ನಾಂಡಿಸರ ಅಧ್ಯಕ್ಷರಾಗಿದ್ದಾಗ ನಾವು DCC ಬ್ಯಾಂಕಿಂದ ರೈತರಿಗೆ ನೇರವಾಗಿ ಎಷ್ಟು ಸಾಲ, ನೀವು ಪಂಪ್ ಸೆಟ್ ಬೇಕಾ, ನೀರು ಬೇಕಾ, ಬಾವಿ ಬೇಕಾ, ರಿಪೇರಿ ಮಾಡಬೇಕಾ, ಪೈಪ್ಲೈನ್ ಬೇಕಾ, ಅಥವಾ ನಾವು ಕಬ್ಬು ನಟ್ಟದಕ್ಕೆಲ್ಲ ಗದ್ದೆಗೂ ಐಬೆಕ್ಸ್ ಅಂತೇಳಿ ಎಲೆಕ್ಟ್ರಿಕ್ ಬೇಲಿ ಹಾಕಿದ್ದೇವೆ.
ಅದು ಭಾರಿ ಸೇಫ್ ಅಂದರೆ ಭಾರಿ ಸೇಫ್ ಅದು. ಈ ಸರಿ ಅದನ್ನು ದೊಡ್ಡ ಮಟ್ಟದಲ್ಲಿ ಇವತ್ತು ದೊಡ್ಡ ದೊಡ್ಡ ಐಬ್ಯಾಕ್ಸ್ ಕಂಪನಿಯವ್ರ ಹತ್ರ ಮಾತಾಡಿ ರೈತರಿಗೆ ಸಬ್ಸಿಡಿ ರೇಟಲ್ಲಿ ಅಥವಾ ನಾವು ಕಾರ್ಖಾನೆಯಿಂದ ತೆಗೆಸಿಕೊಡುವಂಥ ವ್ಯವಸ್ಥೆ ನಾವು ಅದಕ್ಕೆ ತಯಾರು ಮಾಡ್ತಾ ಇದ್ದೀವಿ. ನಮ್ಮ ಪ್ರಾಣಿಗಳಿಂದ ನಮ್ಮ ಕಬ್ಬು ಹಾಳಾದದ್ದು ಭಾಳ ಕಡಿಮೆ. ಅಲ್ಲ, ಈಗ ಹಾಳಾಗ್ಲಿಲ್ಲ ಅಂತಂದ್ರು ನೆಕ್ಸ್ಟ್ ನೀವು ಕಬ್ಬಿನ ಒಂದು ಕಾರ್ಖಾನೆಯನ್ನ ಮಾಡೋದಕ್ಕೆ ನಾವು ಐಬ್ಯಾಕ್ಸ್ ಬೇಲಿ ಮಾಡಿದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಐಬಿಎಕ್ಸ್ ಬೇಲಿಗಳನ್ನ ಸಬ್ಸಿಡಿ ದರದಲ್ಲಿ ಪಡೆಯೋದಕ್ಕೆ ಕಷ್ಟ ಆಗ್ತದೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತೀರಿ? ಇಲ್ಲ, ಎಲ್ಲ ರೈತರು ತಯಾರಿರ್ತಾರೆ, ಸಣ್ಣ ಮಟ್ಟದಲ್ಲಿಯೂ ಮಾಡ್ಲಿಕ್ಕೆ ಆಗ್ತದೆ. ಅದನ್ನ ಹೆಚ್ಚಿಗೆ ಖರ್ಚು ಬರುವುದಿಲ್ಲ ಅದಕ್ಕೆ. ಅದು ಶಾಕ್ ಮಾತ್ರ, ಪ್ರಾಣಿ ಪಕ್ಷಿ ಯಾವ್ದು ಹತ್ರ ಬರುವುದಿಲ್ಲ. ಆದರೆ ಆ ರೀತಿಯ ವ್ಯವಸ್ಥೆ ಮಾಡಿಯೇ ಕಬ್ಬನ್ನು ಸೇಫ್ ಮಾಡಬೇಕು. ನಾವು ಅದನ್ನು ಮೊದಲು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಕಾರ್ಖಾನೆಯಲ್ಲಿ. ಆ ಪ್ರಶ್ನೆ ಈಗ ಏನೂ ಇಲ್ಲ, ವ್ಯವಸ್ಥೆ ಇಲ್ಲ, ಪ್ರಾಣಿಗಳು ಹಾಳು ಮಾಡ್ತವೆ. ಎಲ್ಲ ಒಂದೊಂದು ಗದ್ದೆ ಇದ್ದರೆ ಅವು ಪ್ರಾಣಿಗಳು ಖಂಡಿತ ಬಿಡುವುದಿಲ್ಲ. ಆದರೆ ಮಾಸಾಗಿ ನಾವು ನಡ್ಲಿಕ್ಕೆ ಶುರು ಮಾಡಿದಾಗ, ಕಬ್ಬು ಇದಾದಾಗ, ಬಹುಶಃ ನೀವು ನೋಡಿರ್ಬೋದು, ನ್ಯಾಷನಲ್ ಹೈವೇಯಲ್ಲಿ ಕುಂದಾಪುರಕ್ಕೆ ಹೋಗುವಾಗ ಉಪ್ಪೂರು ಬ್ರಹ್ಮಾವರ ಸೈಡ್ನಲ್ಲಿ ಕಬ್ಬಿನ ಬೆಳೆಗಳಂದರೆ ಅಷ್ಟು ಮಟ್ಟದಲ್ಲಿ ಇತ್ತು. ಇವತ್ತು ಒಂದು ಗದ್ದೆಯಲ್ಲೂ ಇಲ್ಲ. ಕಾರಣ ಇದೆ, ಅದಕ್ಕೆ ಅವರಿಗೆ ಬೇಕಾದಂಥ ಸಪೋರ್ಟ್ ಇಲ್ಲ. ಕಬ್ಬು ಬೆಳೆದು ಎಲ್ಲಿ ತಗೊಂಡು ಹೋಗ್ಬೇಕು? ಅದೇ ಎಲ್ಲೋ ಒಂದ್ ಕಡೆ ನೀರಾವರಿ ಯೋಜನೆಗಳ ಕೊರತೆ ಜೊತೆಯಾಗಿ ಹಣ ಬಾಕಿಯನ್ನು ಕೂಡ ಸರಿಯಾಗಿ ಮಾಡಲಿಲ್ಲ. ಅದೆಲ್ಲ ಒಂದ್ ಕಡೆ ರೈತರು ಕೃಷಿಯಿಂದ ಹಿಮ್ಮುಖ ಆಗೋದಕ್ಕೆ ಕಾರಣ ಆಯ್ತು. ಒಂದು ನಿಮಿಷ ನಮಗೆ ರೈತರ ಬಾಕಿಯೂ ಇತ್ತು. ನಮಗೆ ಮುಚ್ಚುವಾಗ ಕಾರ್ಮಿಕರನ್ನು 168 ಕಾರ್ಮಿಕರನ್ನು ಕೆಲಸದಿಂದ ಬಿಡುಗಡೆ ಮಾಡಿದ್ದೇವೆ. ಕಾರಣ ಅಂದರೆ ಕಬ್ಬು ಹರಿದಿದ್ದಾಗ ಕಾರ್ಮಿಕರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಸಂಬಳ ಕೊಡಲಿಕ್ಕೂ ಆಗೋದಿಲ್ಲ. ಆಮೇಲೆ ಸೊಸೈಟಿಗಳ ಲೋನ್ ಸಹ ಇತ್ತು. ಇದೆಲ್ಲವನ್ನು ಮಾನ್ಯ ಮುಖ್ಯಮಂತ್ರಿಗಳು, ಆಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು 12 ಕೋಟಿ ಬಿಡುಗಡೆ ಮಾಡಿ ನಾವು ಈ ಸಾಲದಿಂದ ಮುಕ್ತರಾಗಿದ್ದೇವೆ. ರೈತರ ಸಂಪೂರ್ಣ ಹಣ ಪಾವತಿ ಮಾಡಿದ್ದೇವೆ. ಯಾವ ಕೆಲಸದಿಂದ ಬಿಡುಗಡೆ ಮಾಡಿದ 196 ರೈತರ ನೌಕರರ ಎಲ್ಲ ಪಾವತಿಯನ್ನು ಕೊಟ್ಟಿದ್ದೇವೆ. 81 ಸೊಸೈಟಿಗಳ ಎಲ್ಲ ಬಾಕಿಯನ್ನು ಪೇಮೆಂಟ್ ಮಾಡಿ ಬರೀ DCC ಬ್ಯಾಂಕ್ ಮಾತ್ರ ಅಲ್ಲಿಗೆ ಒಂದು ಸ್ವಲ್ಪ ಕೊಡಲಿಕ್ಕಿದೆ. ಅದೇನು ದೊಡ್ಡ ಮೊತ್ತ ಅಲ್ಲ, 1 ಕೋಟಿ ಒಳಗೆ ಅಷ್ಟೇ. ಆದ್ದರಿಂದ ಸಾಲದಿಂದ ಬಿಡುಗಡೆ ಆದಂಥ ಈ ಕಾರ್ಖಾನೆ ಈಗ ಸಕಾಲ ಅಂತ ನನ್ನ ಭಾವನೆ. ಯಾಕಂದರೆ ಕಬ್ಬು ಹರಿಯಲಿಕ್ಕೆ ಪ್ರಾರಂಭ ಮಾಡಿದರೆ ಭತ್ತಕ್ಕೆ ಹೋಲಿಕೆ ಯಾವಾಗಲೂ ಇಲ್ಲಿ ಕಬ್ಬಿನ ಕಾರ್ಖಾನೆ ಇಟ್ಟ ಉದ್ದೇಶ, ಗಂಗಾವತಿ, ರಾಯಚೂರು, ನೀವು ಬೇರೆ ಬೇರೆ ಜಿಲ್ಲೆಗೆ ಹೋದರೆ, ಮಂಡ್ಯಕ್ಕೆ ಹೋದರೆ 1 ಎಕರೆಗೆ 30 ಕ್ವಿಂಟಾಲ್ ಭತ್ತ ಕಡಿಮೆ, ಅತಿ ಕಡಿಮೆ ಅಂದರೆ ಬೆಳೀತಾರೆ. ಸೋನಾ ಮಸೂರಿ ಅಂತ ಅತಿ ದೊಡ್ಡ ಕ್ವಾಲಿಟಿಯ ಭತ್ತವನ್ನು 35-40 ಕ್ವಿಂಟಾಲ್ ಬೆಳೀತಾರೆ. ನಮ್ಮ ಎವರೇಜ್ 15ರಿಂದ 20 ಕ್ವಿಂಟಾಲ್. ಆದ್ದರಿಂದ ಅದಕ್ಕೆ ಹೋಲಿಸಿದರೆ ಕಬ್ಬು ಎಷ್ಟೋ ಲಾಭದಾಯಕ ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಈ ವಾಣಿಜ್ಯ ಬೆಳೆಯನ್ನು ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಅಂತ ಒಂದು. ಎರಡನೇ ಕುರಿತಾಗಿ ನಾನು ಮತ್ತೆ ಮಾತನ್ನು ಮುಂದುವರಿಸ್ತೇನೆ. ಈಗಾಗಲೇ ನೀವೇ ನೋಡಿದ ಹಾಗೆ ಈ ಒಂದು ಬ್ರಹ್ಮಾವರದ ಕಬ್ಬಿನ ಕಾರ್ಖಾನೆ ವಿಚಾರವಾಗಿ ಮತ್ತೆ ಅದರ ಒಂದು ಹಳೆ ಇತಿಹಾಸಗಳ ಕುರಿತಾಗಿ ತಿಳ್ಕೊಂಡ್ರಿ. ಇನ್ನೂ ಕೂಡ ಇದರ ಕುರಿತಾಗಿ ಮಾತಾಡೋದು ಬಾಕಿ ಇದೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಪ್ರೈಮ್ ಟೈಮ್ ಡಿಬೇಟ್ಗೆ ಮತ್ತೆ ಸ್ವಾಗತ. ನಾನು ಮಾತಾಡ್ತಾ ಇದ್ದೆ ಬ್ರಹ್ಮಾವರದ ಒಂದು ಸಕ್ಕರೆ ಕಾರ್ಖಾನೆ ವಿಚಾರವಾಗಿ. ಅದರಲ್ಲಿರ್ತ ಕೆಲವು ಗೊಂದಲಗಳು ಮತ್ತು ಜನರ ಮತ್ತು ರೈತರ ಒಂದು ಸಂಕಷ್ಟಗಳು ಏನೆಲ್ಲ ಇರ್ಬೋದು, ಜ್ವಲಂತ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೋದು, ಇದೆಲ್ಲದರ ಕುರಿತಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೆ. ಜಯಶೀಲ ಶೆಟ್ರೆ, ನೀವು ಮಾತಾಡ್ತಾ ಇದ್ರಿ ಒಂದು ಸರ್ಕಾರದವರು, ಸಿದ್ದರಾಮಯ್ಯನ ಸರ್ಕಾರದವರು 12 ಕೋಟಿಗಳನ್ನು ಕೂಡ ಕೊಟ್ಟಿದ್ರು, ನಂತರ ಮಾತನ್ನು ಮುಂದುವರಿಸ್ತಾ ಇದ್ರಿ. ಇಲ್ಲ, ಅದರಿಂದ ನಾವು ರೈತರ ಸಾಲ, ಹಳೆ ಪೇಮೆಂಟ್ ಎಲ್ಲ ಪೇಮೆಂಟ್ ಮುಕ್ತವಾಗಿ ಇವತ್ತು ನಾವು ಸಾಲಗಾರರಾಗಿ ಇಲ್ಲ. ಅದೊಂದು ದೊಡ್ಡ ಧೈರ್ಯ ನಮಗೆ. ಯಾಕಂದರೆ ಇನ್ನು ಕಬ್ಬು ಬೆಳೆಗಾರರಿಗೆ ಬಾಕಿ, ನೌಕರರಿಗೆ ಬಾಕಿ ಅಥವಾ ಸೊಸೈಟಿಗಳಿಗೆ ಬಾಕಿ ಅಂದರೆ ನಮಗೆ ದೊಡ್ಡ ಸಮಸ್ಯೆ ಆಗ್ತಿತ್ತು. ಈಗ ನೀರಾವರಿ ಕೂಡ ಬಂದಿದೆ, ಸಾಲದಿಂದ ಮುಕ್ತರಾಗಿದ್ದೇವೆ. ಇದು ಸಕಾಲ ಅಂತ ನಮ್ಮೆಲ್ಲರ ಭಾವನೆ. ರೈತರಿಗೆ ಒಂದು ಗೊಂದಲ ಇದೆ ಈಗಲೂ. ಯಾಕಂದರೆ ಈ ಕರಾವಳಿಯಲ್ಲಿರುವಂಥ ಈ ಕಾರ್ಖಾನೆ ಭಾಳ ವರ್ಷಗಳ ಹಿಂದೆ ಸ್ಥಾಪನೆ ಆದ್ದು. ಈಗ ಮೆಷಿನ್ಗಳ ಕಂಪ್ಲೀಟ್ ಕೆಟ್ಟು ಹೋಗಿದ್ದಾವೆ, ಒಂದು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಿದೆ. ಅದರಲ್ಲಿ ನಾವು ತುಂಬ ಕಷ್ಟ ಅನುಭವಿಸಿದ ಅನುಭವ ನಮಗಿದೆ. ಆದ್ದರಿಂದ ನಾವು ಒಂದು ಇಡೀ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಫೇಮಸ್ ಮಿಟ್ಕಾನ್ ಅನ್ನುವಂಥ ಸಂಸ್ಥೆ ಪೂನಾದಲ್ಲಿದೆ, ಅವರನ್ನು ಕರೆಸಿ ಅವರು 3 ದಿವಸ ಅವರ ಎಕ್ಸ್ಪರ್ಟ್ಸ್ ಎಲ್ಲ ಇಲ್ಲೇ ಇದ್ದು ಕನ್ಸಲ್ಟೆನ್ಸಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಅವರು 30 ಕೋಟಿ ಒಂದು ವಿಸ್ತೃತವಾದ ವರದಿ ಕೊಟ್ಟಿದ್ದಾರೆ, DPR. ಈ ಕುರಿತಾಗಿ ನಾನು ಮತ್ತೆ ಮಾತಾಡ್ತೇನೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಹಲೋ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೀರ್ ಮೊಹಮ್ಮದ್. ಹೇಳಿ ಸರ್. ಇದು ಸಕ್ಕರೆ ಕಾರ್ಖಾನೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ.
ಹಾ 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 ಸಕ್ಕರೆ ಕಬ್ಬಿನ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಕಬ್ಬು ರೈತರು ಬೆಳೆಯಬಹುದು ಪ್ರಯತ್ನ ಪಟ್ರೆ. ಈ ಮೆಷಿನ್ ಇದು ಕಾರ್ಖಾನೆ ಬಂದಾಗಿ 18 ಈಗ ಸಾಧಾರಣ ಮಟ್ಟಿಗೆ 20 ವರ್ಷದಿಂದ ಏನೂ ಆಗಲ್ಲ ಅಲ್ಲಿ. ಆ 20 ಈ ಕಬ್ಬಿಣ ಎಂಬ ವಸ್ತು ಅದು ಕೂಡ ನಮ್ದು ಕೋಸ್ಟಲ್ ಏರಿಯಾದಲ್ಲಿ ಇರುವ ಫ್ಯಾಕ್ಟ್ರಿ. ಇದರಲ್ಲಿ ತುಕ್ಕು ಹಿಡಿಯುವ ಸಾಧ್ಯತೆಗಳು ತುಂಬಾ ಜಾಸ್ತಿ. ಹಾಗೆ 20 ವರ್ಷ ಒಂದು ವಸ್ತು ತನ್ನಷ್ಟಕ್ಕೆ ತಾನು ಇದ್ದಾಗ ಇವರು ಎಲ್ಲಾ ತಯಾರಾಗಿ ಬಂದು ಸಕ್ಕರೆ ಅರಿಯಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅದು ಗುಣಮಟ್ಟದ ಸಕ್ಕರೆ ದೊರೆಯಬಹುದಾ ಅಥವಾ ಅದು ಇದಾಗಿ ತುಕ್ಕು ಹಿಡಿದ ಮೆಷಿನ್ಗಳಿಂದ ಸಕ್ಕರೆ ಮಾಡುವ ಸಾಧ್ಯತೆ ಉಂಟಾ? ಅದರ ಬಗ್ಗೆ ನೀವು ಅಲ್ಲಿ ಏನು ತಿಳಿಸ್ಲಿಲ್ಲ, ಅವರು ಕೂಡ ಏನು ತಿಳಿಸ್ಲಿಲ್ಲ. ಎಸ್ ಅದ್ರ ಕೂಡ ಚರ್ಚೆಯನ್ನ ಮಾಡ್ತೇವೆ ಮುಂದಿನ ಒಂದು ಕ್ಷಣಗಳಲ್ಲಿ. ಎಸ್ ಹೇಳಿ, ಮತ್ತೇನಾದ್ರೂ ಅಭಿಪ್ರಾಯಗಳಿದ್ವಾ? ಅದೇ ಮತ್ತೇನಿಲ್ಲ, ಈಗ ನೀರಾವರಿ ಅಂದಿದ್ದ ನೀರಾವರಿಯ ಅದೇ ಬಗ್ಗೆ ನಮ್ಮ ರೈತರಿಗೆ ಬೆಳೆಯಲಿಕ್ಕೆ ಪ್ರೋತ್ಸಾಹ ಸಿಗುದಿಲ್ಲ. ಹೋಸಲ ಅಂತ ಹೇಳಿದ್ರೆ ನಾನು ಇಲ್ಲಿ ಕೆಲವರು ಹೋಸಲ ಇದು ಓಸ್ಕರ್ ಅವರ ಅಧ್ಯಕ್ಷ ಇರುವಾಗ್ಲೇ ಅಲ್ಲಿ ಕಬ್ಬು ಬೆಳೆದಾಗ ಕೆಲವು ಕಡೆ ಅವರಿಗೆ ಲಾರಿಗಳು ಬಾರದೆ ಅವರದನ್ನು ಹಾಗೆ ಇಟ್ಟು ಅಂತ ತೊಂದರೆಗಳು ಬಹಳ ಆಗಿದೆ. ಎಂದೇಳಿದ್ರೆ ಇವರು ಅಲ್ಲಿ ಕೂತಿ ಹೇಳುವುದಕ್ಕಿಂತಲೂ ಅದು ಮಾಡುವಾಗ ಬಹಳ ಒಂದು ಕ್ರಮವಹಿಸಿ ಮಾಡಬೇಕಾದ. ಇದರಲ್ಲಿ ಇರುವುದೇ ನಾವು ನಮ್ಮದು ಅಂತೇಳಿ ಮಾಡಿದ್ರೆ ಮಾತ್ರ ಆ ಕೆಲಸ ಆಗ್ಲಿಕ್ಕೆ ಸಾಧ್ಯ ಉಂಟು. ಬರೇ ನಾವು ಅಧ್ಯಕ್ಷರು ನಮ್ಮ ಕೋಆಪರೇಟಿವ್ ಸೊಸೈಟಿ ಇದ್ದು ಈಗಂದೇಳಿದ್ರೆ ನಾವು ಬಂದಿದ್ದಾಗ ಅದರ ಬಗ್ಗೆ ತುಂಬಾ ನಿಮ್ಮ ಚಾನೆಲ್ ನಲ್ಲಿ ತುಂಬಾ ಮಾತಾಡಿದ್ದೇನೆ ನಾನು. ಅದನ್ನ ಯಾಕೆ ಯಾವ ರೀತಿಯಲ್ಲಿ ಮತ್ತೆ ಸ್ಥಳ ಮಾರ್ತೇವೆ ಅಂತ ಹೇಳಿದ್ರು, ಹಾಗೆಲ್ಲ ತುಂಬಾ ಬಗ್ಗೆ ಮಾತಾಡಿದ್ದೇನೆ. ಆದ್ರೆ ಈಗ ಪ್ರಾರಂಭ ಮಾಡುದು ಸ್ವಾಗತ. ಆದ್ರೆ ಅದು ಇನ್ನು ಮೆಷಿನರಿ ಎಲ್ಲ ಬದಲಾಗುವಾಗ ಅದಕ್ಕೆ ಎಷ್ಟು ಕೋಟಿ ಓದಿತು, ಅದರ ಬಗ್ಗೆ ಚಿಂತನೆ ಮಾಡ್ಬೇಕು. ಯಾರು ಅಧ್ಯಕ್ಷರಿದ್ರು ಕೆಲಸ ಆಗ್ಬೇಕಾದ್ರೆ ಕಾರ್ಖಾನೆ ಬೇಕು. ಕಾರ್ಖಾನೆ ಗಟ್ಟಿದ್ರೆ ಮಾತ್ರ ಅದು ಸಾಧ್ಯ. ಸುಮ್ಮನೆ ಕಬ್ಬು ಅರೆದು ಕಬ್ಬಿನಲ್ಲಿ ನಮ್ಮ ಕಬ್ಬಿಣದ ಪುಡಿ ಅರೆಯುವಂತ ಆದಿತ್ತು, ಸಕ್ಕರೆ ಗುಣಮಟ್ಟ ಹಾಳಾದಿತ್ತು. ಸಕ್ಕರೆ ಗುಣಮಟ್ಟ ಮಾತ್ರ ಇದ್ರೆ ಅದು ಮಾರ್ಕೆಟಿಂಗ್ ಆಗ್ತದೆ. ಏನಾದ್ರೊಂದು ವ್ಯವಸ್ಥೆ ಆಗ್ಬೇಕು. ಪುನಃ ಸರಿ ಇಲ್ಲ ಅಂತೇಳಿ ಪುನಃ ಮುಚ್ಚುವ ಅವಸ್ಥೆ ಬಂದಿತ್ತು. ನಾವು ಸ್ಟಾರ್ಟ್ ಮಾಡುವ ಮುಂಚೆ ರೈತ ಕಬ್ಬು ಬೆಳೆಯುವ ಮುಂಚೆ ಎಲ್ಲಿಂದಾದ್ರೂ ಕಬ್ಬು ತಂದು ನಮ್ಮ ಸಕ್ಕರೆ ಕಾರ್ಖಾನೆಯ ಸಕ್ಕರೆ ಗುಣಮಟ್ಟವನ್ನು ಪರೀಕ್ಷಿಸಿ ಆಮೇಲೆ ತೊಡಗಬೇಕಾಗಿ ನನ್ನ ಒಂದು ವಿನಂತಿ. ಧನ್ಯವಾದಗಳು ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ರು. ಈಗ ಅದನ್ನೇ ಅಧ್ಯಕ್ಷರು ಹೇಳ್ತಾ ಇದ್ದದ್ದು. ಈಗ ಆ ಹಳೆ ಮೆಷಿನ್ನು ಯಾವ್ದು ತುಕ್ಕಿಡ್ದಿದೆ, ಯಾವ್ದು ಉಪಯೋಗಕ್ಕಿಲ್ಲ, ಅದನ್ನೇ ಈಗ ಮೆಟ್ಕಾಮನ್ ತಂದು ಹೊಸ ಟೆಕ್ನಾಲಜಿ ಪ್ರಕಾರ ಮಾಡಲಿಕ್ಕೆ 30 ಕೋಟಿ ಪ್ರಾಜೆಕ್ಟ್. ಈಗ ಅದ 30 ಕೋಟಿಗಳ ವಿಚಾರವಾಗಿ ಮಾತಾಡ್ತಾ ಇದ್ರಿ. ಅಂದ್ರೆ ಈಗಾಗಲೇ ತುಕ್ಕು ಹಿಡಿದೋಗಿದೆ, ಅದನ್ನ ಸರಿ ಮಾಡುವುದಕ್ಕಿಂತ ಮುಂಚೆಯೇ ಕಬ್ಬಿನ ಬೆಳೆಗಾರರ ಹತ್ರ ಕಬ್ಬಿನ ಬೆಳೆರಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀರಿ. ಮತ್ತೆ ಅದೇ ರೀತಿಯಲ್ಲಿ ಅವರು ಬೆಳೀತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ಅವರು ಹೇಳಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಕೂಸುಟ್ಟೋ ಇದಕ್ಕಿಂತ ಮುಂಚೆಯೇ ಮಗುವನ್ನ ತೊಟ್ಲಿಗೆ ಹಾಕಿದಾಗಾಯ್ತು, ತೊಟ್ಲು ತಂದಾಗಾಯ್ತು ಅಂತಕ್ಕಂಥ ಗಾದೆಗಳೆಲ್ಲ. ಈಗ ಕಚ್ಚಾ ವಸ್ತು ಬಹಳ ಪ್ರಾಮುಖ್ಯ ಯಾವುದೇ ಒಂದು ಕೈಗಾರಿಕೆಗೆ. ಈಗ 30 ಕೋಟಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಕಬ್ಬು ಬೆಳೆದು ಮತ್ತೆ 2 ವರ್ಷದವರೆಗೆ ಕಬ್ಬು ನಿಧಾನವಾಗಿ ಬೆಳೀತಾ ಹೋದರೆ ಅಲ್ಲಿ ಇಂಟ್ರೆಸ್ಟ್ ಆಗ್ತದೆ. ಲಾಭ ನಷ್ಟವನ್ನು ನಾವು ಲೆಕ್ಕ ಹಾಕಬೇಕಾಗ್ತದೆ. ರೈತರು ಒಂದು ಜವಾಬ್ದಾರಿಯಿಂದ ಕಬ್ಬನ್ನು ಬೆಳೀಲಿಕ್ಕೆ ಒಂದು ಕಾಲ ಬಂದಿದೆ. ಈಗ ನೀರಾವರಿ ಇದೆ, ಸಕ್ಕರೆ ಕಾರ್ಖಾನೆಯನ್ನು ಭಾಳಷ್ಟು ಒಳ್ಳೆ ಕಂಡೀಷನಿಗೆ ತರ್ತೇವೆ ಅಂತ ಹೇಳುವ ಜವಾಬ್ದಾರಿಯು ನಮಗಿದೆ. ಆದ್ದರಿಂದಲೇ 30 ಕೋಟಿಯ ಒಂದು ವಿಸ್ತೃತ ಯೋಜನೆಯನ್ನು DPR ತಯಾರಿಸಿ ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಅವರು ಅದನ್ನು ಅಪ್ರೂವ್ ಸಹ ಮಾಡಿದ್ದಾರೆ. ಆ 30 ಕೋಟಿ ಬಿಡುಗಡೆ ಮಾಡೋದನ್ನು ಮಾತ್ರ ಕಾಯ್ತಾ ಇದ್ದೇವೆ ನಾವು. ಆದ್ರಿಂದ ಅದೇ ಎಲ್ಲೊಂದ್ ಕಡೆ ಬಿಡುಗಡೆ ಮಾಡೋದನ್ನ ಮಾತ್ರ ಕಾಯ್ತಾ ಇದ್ದಾರೆ. ಅದು ಕೂಡ ಒಂದು ಸಾರ್ವಜನಿಕರ ಹಿತಾಸಕ್ತಿಗಿಂತ ಅಲ್ಲಿ ಮಂಡಳಿಯ ಹಿತಾಸಕ್ತಿಯೇ ಜಾಸ್ತಿ ಆಗ್ತಾ ಇದೆ, ಆಡಳಿತ ಮಂಡಳಿಯ ಹಿತಾಸಕ್ತಿಯೇ ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ಹೇಳಬೇಕಂತ ನಾವು 15 ವರ್ಷಗಳಿಂದ ಅಧ್ಯಕ್ಷರಾಗಲಿ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಯಾವುದೇ ಸಂಭಾವನೆಯನ್ನು ತಗೊಂಡ ಉದಾಹರಣೆಯೇ ಇಲ್ಲ, ತಗೊಳ್ಳೇ ಇಲ್ಲ. ಅದು ತಪ್ಪು ಅಭಿಪ್ರಾಯ, ಅವ್ರಿಗೆ ಗೊತ್ತಿಲ್ಲ. ಇವತ್ತು ಆಡಳಿತ ಮಂಡಳಿ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿಯೇ ಗೊತ್ತಿಲ್ಲ ಹೆಚ್ಚಿನ ರೈತರಿಗೆ. ಇವತ್ತು ಆಡಳಿತ ಮಂಡಳಿ ಇಲ್ಲದೆ ಇದ್ದದಿದ್ದರೆ ಕಾರ್ಖಾನೆ ಎಷ್ಟೊತ್ತವರೆಗೆ ಲಿಕ್ವಿಡೇಟ್ ಮಾಡಿ ಬೇರೆಯವರಿಗೆ ಮಾರಾಟ ಮಾಡ್ತಿದ್ದು ಸರ್ಕಾರ. ಅದು ಮಾಡಬಾರ್ದು ಅನ್ನುವ ದೃಷ್ಟಿಯಿಂದ ಅಧ್ಯಕ್ಷರು ನಿರ್ದೇಶಕರು ಇವತ್ತು ಪ್ರಾಮಾಣಿಕವಾಗಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. 110 ಎಕರೆನ ನಾವು ಉಳಿಸ್ಕೊಂಡಿದ್ದೆ ನಮ್ಮ ಒಂದು ಸಾಧನೆ ಅಂತ ಸಹ ನಮಗೊಂದು ಕಾರ್ಖಾನೆ ಸ್ಪೀಡ್ ಇಲ್ಲಿ ಪ್ರಾರಂಭ ಆದರೆ ಹೊಸ ಮೆಷಿನರಿ ಹೊಸ ಪ್ರಾಡಕ್ಟ್ ಶುರುವಾಗುವಾಗ ಆಡಳಿತ ಮಂಡಳಿ ಇವರಾಗ್ಲಿ ನಾವಾಗ್ಲಿ ಅಧಿಕಾರ ಬೇಕಂತ ಅಲ್ಲಿ ಬರುವುದೇ ಇಲ್ಲ. ಯಾರು ಆ ಇಂಟ್ರೆಸ್ಟ್ ಇದ್ದಾರೆ ಅವ್ರು ಬರಲಿ, ಕಾರ್ಖಾನೆ ನಡ್ಸ್ಕೊಂಡು ಹೋಗ್ಲಿ, ಇಡೀ ಜಿಲ್ಲೆಗೆ ಪ್ರಯೋಜನ ಆಗ್ತದೆ ಅಷ್ಟೇ ನಮ್ಮ ಆಸೆ.
ಈಗ ಜಯಶೀಲ್ ಶೆಟ್ಟರು ಯಾವಾಗಲೇ ನಾನು ಬಿಡ್ತೇನೆ ಅಂತ ಕೂತ್ಕೊಂಡಿದ್ದಾರೆ. ಆಸ್ಕರ್ ಫರ್ನಾಂಡಿಸ್ರಿಗೆ ಅವರು ಒದ್ದಾಡಿದ ಕಾರ್ಖಾನೆ ಇಲ್ಲೊಂದು ಉಳಿಲೇಬೇಕು, ಈ ಜಿಲ್ಲೆಗೆ ಏನಾದರೂ ಪ್ರಯೋಜನ ಆಗಲೇಬೇಕು ಅನ್ನೋ ದೃಷ್ಟಿಯಿಂದ ಒಂದು ಛಲ ತೊಟ್ಟಿದ್ದಾರೆ. ಈಗ ಮೊನ್ನೆ ಸಹ ಹುಷಾರಿಲ್ದಿದ್ರು ಸಹ CM ಹತ್ರ ಸಕ್ಕರೆ ಸಚಿವರ ಹತ್ರ 2 ಬಾರಿ ನಮ್ಮನ್ನು ಕರ್ಕೊಂಡು ಹೋದರು. ಅವರು ಸಹ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇವೆ, ಇಲ್ಲ ಮಾಡ್ತೇವೆ, ನೀವು ಕಬ್ಬಿಗೆಲ್ಲ ತಯಾರು ಮಾಡಿ ಅಂತ ಅನ್ನೋ ಮಾತನ್ನು ಹೇಳಿದ್ದಾರೆ. ಯಾವುದೇ ಜನಪ್ರತಿನಿಧಿ ನಮ್ಮ ಕಾರ್ಖಾನೆಗೆ ವಿರೋಧ ಇಲ್ಲ. ರೈತರಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ, ಹಿಂದಿನ ಅನುಭವ ನಾನು ಅದಕ್ಕೆ ಹೇಳಿದೆ. ಬಹುಶಃ ನಮ್ಮ ಹತ್ರ ಸಾಕಷ್ಟು ರಾ ಮೆಟೀರಿಯಲ್ ಇಲ್ಲದೆ ಇದ್ದಾಗ ಆ ಸಮಸ್ಯೆ ಕ್ರಿಯೇಟ್ ಆಗ್ತದಲ್ಲಿ, ತಗೊಂಡು ಬರಲಿಕ್ಕೋ ಕೊಡಲಿಕ್ಕೋ ಪೇಮೆಂಟ್ ಮಾಡಲಿಕ್ಕೋ. ಇದೀಗ ಫುಲ್ ಪ್ಲೆಜ್ಜಲ್ಲಿ ನೀರು ಬಂದದ್ರಿಂದ ಬೇಡ ಅಂತ ಹೇಳಿದ್ರು, ಆಚೆ ಈಚೆ ಕಬ್ಬು ನಟ್ಟ ಮೇಲೆ ಮಧ್ಯವನ್ನು ನಡಲೇಬೇಕು. ಆ ಪರಿಸ್ಥಿತಿ ಇವತ್ತು ವಾರಾಯಿಯಲ್ಲಿದೆ. ನೀವು ಇನ್ನೊಂದು ಮಾತು ಹೇಳಿದ್ರಿ, ವಾರಾಯಿ ನೀರನ್ನೇ ನಂಬಿಕೊಂಡು ಕಬ್ಬು ಬೆಳೀಲಿಕ್ಕೆ ಸಾಧ್ಯ ಇದೆಯಾ ಅಂತೇಳಿ. ಹೌದು, ಇವತ್ತು 1250 ಕ್ಯೂಸೆಕ್ಸ್ ನೀರು ಹೈಡಲ್ ಪ್ರಾಜೆಕ್ಟಿಂದ ಸಮುದ್ರ ಸೇರ್ತಾ ಇದೆ. ಅದಕ್ಕೆ ಆ ಅಣೆಕಟ್ಟು ಕಟ್ಟಿ ಇವತ್ತು ರೈತರ ಗದ್ದೆಗೆ ಬರುವಂಥ ವ್ಯವಸ್ಥೆಯೇ ವಾರಾಯಿ ಡ್ಯಾಮ್. ಆ ಡ್ಯಾಮ್ ಬಂದರೆ ಅದು ನಿರಂತರ ಇವತ್ತು ನೀರು ಹರಿದು ಹೋಗ್ತದೆ. 1200 ಕ್ಯೂಸೆಕ್ಸ್ ಅಂದರೆ ದಿವಸಕ್ಕೆ. ಆ ನೀರು ಬಂದರೆ ನಮಗೆ ಹೀಗಿದ್ದು 2 ಕಾರ್ಖಾನೆ ಮಾಡ್ಬೋದು. ಅಲ್ಲ ಅದೇ ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಬ್ಬಿನ ಬೆಳೆಗಾರರ ಸಮಸ್ಯೆ ಜ್ವಲಂತ ಸಮಸ್ಯೆಯಾಗಿ ಮಾರ್ಪಾಟಾಗಿದೆ. ಯಾಕೆಂತಂದ್ರೆ ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು ಅಂತ ಕಬ್ಬಿನ ಬೆಳೆಯನ್ನೇ ನಂಬಿಕೊಂಡಿರ್ತಕ್ಕಂಥ ಒಂದು ಕುಟುಂಬಗಳೇನಿದೆ, ರೈತಾಪಿ ಕುಟುಂಬಗಳು, ಅವರೇ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಕಾರ್ಖಾನೆಗಳಿಂದ ಹಣ ಪಾವತಿ ಆಗ್ತಾ ಇಲ್ಲ. ಈ ಎಲ್ಲ ಕುರಿತಾಗಿ ಪ್ರತಿಭಟನೆಗಳು ಕೂಡ ನಡೆದಿದೆ. ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಈ ಒಂದು ಪ್ರತಿಭಟನೆಗಳು ನಡೀಬಾರದು ಅಂತ ಏನಿದೆ, ಹಣ ಸರಿಯಾಗಿ ಪಾವತಿ ಆಗದೆ ಇರುವಂತ ಒಂದು ನಿಟ್ಟಿನಲ್ಲಿ ಕೂಡ ಕೆಲಸಗಳು ನಡೀಬಹುದಲ್ಲ. ನಮ್ಮ ಕಾರ್ಖಾನೆಯ ಚರಿತ್ರೆಯಲ್ಲಿ 18 ವರ್ಷ ಅದು ಓಡಿದೆ, ಕ್ರಶ್ ಮಾಡಿದೆ. ಯಾವ ರೈತರು, ನಮ್ಮಲ್ಲಿ ಭಾಳ ವಿದ್ಯಾವಂತರು ಚೆನ್ನಾಗಿರುವ ರೈತರು, ಆ ಒಂದು ಆಂದೋಲನ ನಡೆಸುವಂಥ ಮೆಂಟಾಲಿಟಿಯು ಅವರಿಗಿಲ್ಲ. ಚಳುವಳಿ ನಡೆಸಿದ ಒಂದು ನಿದರ್ಶನವೂ ಇಷ್ಟರವರೆಗಿಲ್ಲ. ಅವರಿಗೆ ಪ್ರಯೋಜನ ಆಗಬೇಕು. ಮತ್ತು ಆಗ ಅವರು ಹೇಳಿದರು, ನೀವು ಕಬ್ಬಿಣದ ಪುಡಿಯನ್ನು ಅರಿಯುವಂಥ ಪ್ರಸಂಗ ಆಗಬಾರ್ದಂತ. ಅದರ ಬಗ್ಗೆ ನಮಗೆ ಸಾಕಷ್ಟು ಪರಿಜ್ಞಾನ ಇದೆ, ಆ ಬಗ್ಗೆ ಜಾಗ್ರತೆ ವಹಿಸ್ಕೊಂಡಿದ್ದೇವೆ. ಈಗಿನ ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ದೊಡ್ಡ ಸಂಸ್ಥೆಯವರು, ಟಾಟಾ ಕನ್ಸಲ್ಟೆನ್ಸಿ, ಮಿಟ್ಕಾನ್ ಅಥವಾ ವಸಂತದಾದ ಇವರೆಲ್ಲ ಬಂದು ಮೆಷಿನರಿಗಳನ್ನು ಫಿಟ್ ಮಾಡಿ ಟ್ರಯಲ್ ಕ್ರಷಿಂಗ್ ಮಾಡಿ ಟರ್ನ್ಕಿ ಬೇಸಿಸ್ ಮೇಲೆ 2 ವರ್ಷ ನಡೆಸಿ ಹೋಗ್ತಾರೆ ಅವರು. ಅಷ್ಟು ಜವಾಬ್ದಾರಿ ಇದೆ ಈಗ, ಮೊದಲಿನ ಹಾಗಲ್ಲ. ಆದ್ದರಿಂದ ಅಷ್ಟು ಜವಾಬ್ದಾರಿ ಇರೋದ್ರಿಂದ 30 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ರೈತರು ಅಟ್ಲೀಸ್ಟ್ ಒಂದು ಬೇಕಾಗುವ ಒಂದು 50% ಆದರೂ ಕಬ್ಬನ್ನು ಬೆಳೆದ್ರೆ ಆಗ ಅದನ್ನು ಸದುಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳುವ ಭಾವನೆ ನಮ್ಮದು. ನೀವೇ ಹೇಳಿದ ಮಾತಿಗೆ ನಾನು ಬರ್ತೇನೆ. 18 ವರ್ಷಗಳಿಂದ ಈಚೆಗೆ ಯಾವುದೇ ರೀತಿಯಾದ ಚಳುವಳಿಗಳು ಕೂಡ ನಡೆದಿಲ್ಲ. 18 ವರ್ಷಗಳ ಹಿಂದೆ ಆಗಿರ್ಬೋದು, ಆ ಒಂದು ಕಾರ್ಖಾನೆ ಇದ್ದ ಸಂದರ್ಭದಲ್ಲಿ ಯಾವುದೇ ಚಳುವಳಿಗಳು ನಡೆದಿಲ್ಲ ಅಂತ. ಆದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಗ ಪ್ರಸ್ತುತವಾದ ವಿಷಯ. ಇದೇ ಹಿಂದಿನ ತಿಂಗಳು ಈ ಒಂದು ಕೆಲವು ಸಮಯಗಳ ಹಿಂದೆ ಪ್ರಸ್ತುತವಾಗಿ ಪ್ರತಿಭಟನೆಗಳು ನಡೆದಿರುವಂಥದ್ದು. ಒಟ್ಟಾರೆಯಲ್ಲಿ ನೋಡೋದಾದರೆ ಹಣ ಪಾವತಿ ಆಗದೆ ಇರತಕ್ಕಂಥ ಸಮಸ್ಯೆಗಳು ರೈತರನ್ನ ತುಂಬ ಕಾಡುತ್ತೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ರೈತರು ಕಬ್ಬನ್ನೇ ನಂಬ್ಕೊಳ್ಳುವಂಥ ಒಂದು ಸಂದರ್ಭಗಳು ಜಾಸ್ತಿ ಬರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ಹಣ ಪಾವತಿ ಆಗದೇ ಇದ್ದರೆ, ಒಂದು ವೇಳೆ ನೀವು ಕಾರ್ಖಾನೆಯನ್ನು ಪುನರಾರಂಭ ಮಾಡಿ ಹಣ ಪಾವತಿ ಆಗದೇ ಇದ್ದರೆ ಅದು ಕೂಡ ನಿಮ್ಮ ಒಂದು ಕಾರ್ಖಾನೆಗೆ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ ಅಂತ ಅನ್ಸಲ್ವಾ? ಭವಿಷ್ಯದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ಯಾವುದೋ ಒಂದು ಧೈರ್ಯದಲ್ಲಿ ನಾವು ಮುಂದೆ ಹೋಗಲೇಬೇಕಾಗ್ತದೆ. ಇವತ್ತಿಗೂ ಬಹಳ ವ್ಯತ್ಯಾಸ. ಪೇಮೆಂಟ್ ಆಗದಿದ್ರೆ ಆದ್ರೆ ಕಾರ್ಖಾನೆ ಫುಲ್ ಟೈಮ್ ನಡೆದ್ರೆ ಹಣ ಬರ್ತದೆ, ಪೇಮೆಂಟ್ ಆಗ್ತದೆ. ನಡೀದೇ ಇದ್ದದ್ರಿಂದ ಪೇಮೆಂಟ್ ಆಗ್ಲಿಲ್ಲ ಹೊರತು ಹಣ ಇದ್ದು. ಬೇರೆ ಕಾರ್ಖಾನೆಗೂ ನಮಗೂ ತುಂಬಾ ವ್ಯತ್ಯಾಸ ಇದೆ. ಅಧ್ಯಕ್ಷರು ಹೇಳಿದ್ರು, ಇವತ್ತು ಆ ಬೇರೆ ಕಾರ್ಖಾನೆಗಳಲ್ಲಿಯೂ ಸಹ ಕಬ್ಬಿಗೆ ದರ ನಿಗದಿ ಮಾಡಿದ್ದಾರೆ, ಆ ದರವನ್ನು ಕೊಟ್ಟಿದ್ದಾರೆ. ಆದರೆ ಅವರು ಮಧ್ಯೆ ಒಂದು ನೆಗೋಷಿಯೇಷನ್ ಮಾಡಿ ಹೆಚ್ಚಿನ ದರವನ್ನು ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ, ಆ ಹಣ ಕೊಡಲಿಲ್ಲ. ಅದು ಆದದ್ದು ಬಿಟ್ಟರೆ ರೈತ ಕಬ್ಬು ಯಾವುದೇ ಪೇಮೆಂಟ್ ಮಾಡದೆ ಅವ ಸಂಕಷ್ಟದಲ್ಲಿ ಇದ್ದಂಥ ಪ್ರತಿಭಟನೆ ಅಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಂಡು ರೈತನ ದೂಷಣೆ ಮಾಡ್ತಿಲ್ಲ. ಕೆಲವು ಕ್ಷೇತ್ರದಲ್ಲಿ, ಕೆಲವು ಪ್ರದೇಶದಲ್ಲಿ ಚಳವಳಿ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಳ್ತಾರೆ ಅವರು. SMP ರೇಟ್ ಅಂತ ಫಿಕ್ಸ್ ಮಾಡ್ತಾರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು. ಕನಿಷ್ಠ ಅವರ ಇಳುವರಿ ಆಧಾರದ ಮೇಲೆ ಟನ್ನಿಗೆ ಇಷ್ಟು. ಈಗ 1700 ರೂಪಾಯಿ ಬೆಳಗಾಂನಲ್ಲಿ ಇದೆ, 2700 ರೂಪಾಯಿ ಒಂದು ಟನ್ನಿಗೆ ಇದೆ. ಅದಕ್ಕಿಂತ ಹೆಚ್ಚು ಕೊಡಬೇಕು ಹೇಳುವಂಥ ಒಂದು ಒತ್ತಡದಲ್ಲಿ ಒಂದು ಒಪ್ಪಂದ ಅವರೊಳಗೆ ಆದಿದ್ದು ಸತ್ಯ. ಆ ಹೆಚ್ಚಿಗೆ ಕೊಡುವ ಸ್ಥಿತಿಯಲ್ಲಿ ನಾವಿಲ್ಲ. ಸಕ್ಕರೆ ದಾಣೆ ನಾವು ಎಣಿಸಿದಷ್ಟು ಮಟ್ಟದಲ್ಲಿ ಉತ್ತಮವಾಗಿ ಇಲ್ಲ. ಮತ್ತು ಎಕ್ಸೆಸ್ ಪ್ರೊಡಕ್ಷನ್ ಆಗಿ ಮಾರ್ಕೆಟ್ನಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳಲ್ಲಿ ಹೊಂದಾಣಿಕೆ ಕೂಡ ಆಗಲಿಲ್ಲ ಅಂತ ಈ ಸಕ್ಕರೆ ಪ್ರೈವೇಟ್ ಫ್ಯಾಕ್ಟ್ರಿಯವರು ಎಷ್ಟೋ ಜನರು ಹೇಳ್ತಾ ಇದ್ದಾರೆ. ದೊಡ್ಡ ಫ್ಯಾಕ್ಟ್ರಿಗಳು ದಿವಸಕ್ಕೆ 10,000 8,000 ಟನ್ ಕ್ರಷ್ ಮಾಡುವಂಥ ಫ್ಯಾಕ್ಟ್ರಿಗಳು ಕೂಡ ಕಷ್ಟ ತೋರ್ಪಡಿಸ್ತಾರೆ ಹೊರತು ರೈತರಿಗೆ ಸಿಕ್ಕಾಪಟ್ಟೆ ಕೊಡೋಕ್ಕೆ ಹೋಗಲಿಕ್ಕೆ ಅವರಿಗೂ ಆಗ್ತಾಯಿಲ್ಲ. ಆದ್ದರಿಂದ ಈ ಆಂದೋಲನಗಳು, ಈ ಸ್ಟ್ರೈಕ್ ಇದೆಲ್ಲ ನಡೀತದೆ ಹೊರತು ನ್ಯಾಯವಾಗಿ ಸರ್ಕಾರ ಕೊಡುವಂಥ ಒಂದು SMP ರೇಟ್, ಸ್ಟ್ಯಾಚ್ಯುಟರಿ ಮಿನಿಮಮ್ ಪ್ರೈಸ್ ಅಂತ ಇದೆ, ಅದನ್ನು ಕೊಟ್ಟೇ ತೀರಬೇಕು. ಒಂದು ದಿವಸ ರೈತ ತಡೆಯೋದಿಲ್ಲ. ಹೆಚ್ಚಿಗೆ ಕೊಡಲಿಲ್ಲ ಹೇಳೋದಾಗ ಬಿಜೆಪಿ ಹೇಳಿದಾಗ ಅದೊಂದು ವಾದ ನಡೀತಾ ಇದೆ.
ಅದು ಸ್ವಲ್ಪ ಹೊಂದಾಣಿಕೆ ಆಗಿದೆ. ಇವರೇ ಹೇಳಿದಾಗೆ ಅಲ್ಲಿನ ಕಾರ್ಖಾನೆಗಳೇ ಬೇರೆ, ಇಲ್ಲಿನ ಕಾರ್ಖಾನೆಗಳೇ ಬೇರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅದೇ ರೀತಿಯಲ್ಲಿ ನೀವು ಮಂಡ್ಯದಲ್ಲಿ ಹೋಗಿ ಒಂದು ಟೆಕ್ನಾಲಜಿ ಏನಿದೆ, ತಂತ್ರಜ್ಞಾನಗಳು, ಮಣ್ಣಿನ ಗುಣಮಟ್ಟ ಎಲ್ಲದನ್ನು ಕೂಡ ನೀವು ಪರಿಶೀಲನೆಯನ್ನ ಮಾಡಿದ್ದೀರಿ ಅಂತ ಹೇಳಿದ್ರಿ. ಅಲ್ಲಿನ ಮಣ್ಣಿನ ಗುಣಮಟ್ಟ ಬೇರೆ, ಇಲ್ಲಿನ ಒಂದು ಮಣ್ಣಿನ ಗುಣಮಟ್ಟ ಬೇರೆ. ಇದು ಉಪ್ಪಿನ ನಗರಿ, ಇದು ಕಡಲ ನಾಡು. ಆದ್ರಿಂದ ಇಲ್ಲಿನ ಮಣ್ಣಿನ ಗುಣಮಟ್ಟಕ್ಕೆ ಈ ಒಂದು ಕಬ್ಬು ಯಾವ ರೀತಿಯಲ್ಲಿ ಬೆಳವಣಿಗೆಯನ್ನ ಕಾಣಬಹುದು ಮುಂದಿನ ದಿನಗಳಲ್ಲಿ? ಅಂದ್ರೆ ಆಗಿನ ಕಾಲದಲ್ಲಿ ಲೈಫ್ ಸ್ಟೈಲ್ಗಳು ಈಗ ಬದಲಾಗಿ ಹೋಗಿದೆ, ಈಗ ಮಣ್ಣಿನ ಸತ್ವ ಕೂಡ ಕಡಿಮೆ ಆಗ್ತಾ ಬಂದಿದೆ. ಅದನ್ನ ಯಾವ ರೀತಿ ಬೆಳೆಸುವಂತ ಒಂದು ಪ್ರಯತ್ನವನ್ನು ಮಾಡಬಹುದು? ನಾನು ಕಬ್ಬು ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡಿದವ ನೋಡ್ತಾ ಇದ್ದೇನೆ. ಅನೇಕ ನೀರಾವರಿ ಪ್ರದೇಶಗಳಲ್ಲಿ ಕಳೆದ 30-40 ವರ್ಷಗಳಿಂದ ಸತತವಾಗಿ ಹೆಚ್ಚು ನೀರು ಬಿಟ್ಟು ಕಬ್ಬು ಬೆಳೆದು ಆ ಮಣ್ಣಿನ ಆರೋಗ್ಯ ಕೆಟ್ಟು ಹೋಗಿದೆ. ಈಗ ಅಲ್ಲಿ ಏನೂ ಬೆಳೆ ತೆಗೆದಿರುವಂಥ ಪರಿಸ್ಥಿತಿ ಸಹ ಬಂದಿದೆ. ನಮ್ಮದು ಹಾಗಲ್ಲ. ನಾವು ಹೊಸದಾಗಿ ಪ್ರಾರಂಭ ಮಾಡುವಂಥ ಈ ಕಬ್ಬಿನ ಬೆಳೆ ಅದು ಕಾಲುವೆಗಳು ಹೆಚ್ಚಾಗಿ ಎತ್ತರ ಪ್ರದೇಶದಲ್ಲಿ ಗ್ರಾವಿಟಿ ಫ್ಲೋಸ್, ನಿಂತ ನೀರನ್ನೇ ಪಂಪ್ ಮಾಡುವಂಥದ್ದಲ್ಲ, ಎತ್ತರದಿಂದ ತಗ್ಗು ಪ್ರದೇಶಕ್ಕೆ ಹರಿಯುವಂಥ ನೀರಾದರೆ ಅಷ್ಟು ಅನೇಕ ಬೆಟ್ಟು ಗದ್ದೆಗಳು, ಏನೂ ಇವತ್ತು ಕೃಷಿ ಮಾಡದೇ ಇರುವಂಥ ನಿರುಪಯುಕ್ತ ಭೂಮಿ ಅಂತ ಏನಿದೆ ಅದರಲ್ಲೆಲ್ಲ ಕಬ್ಬು ಧಾರಾಳವಾಗಿ ಬೆಳೆಯುವಂಥ ಅವಕಾಶ ಇದೆ, ವಿಪುಲ ಅವಕಾಶ ಇದೆ. ಇವತ್ತು ನಾವು ಕಾತಿ, ಸುಗ್ಗಿ ಎರಡೆರಡು ಬೆಳೆಯುವಂಥ ಏನು ಫಲವತ್ತಾದ ಬಯಲುಗದ್ದೆಯಲ್ಲಿ ಕಬ್ಬು ಮಾಡಿ ಅಂತ ನಾವು ಹೇಳೋಕ್ಕೆ ಅಷ್ಟು ಪ್ರಯತ್ನ ಮಾಡ್ತಾ ಇಲ್ಲ. ಆದಷ್ಟು ವೇಸ್ಟ್ ಲ್ಯಾಂಡ್, ಏನು ಬೆಳೆದಿದ್ದಲ್ಲಿ ಬೆಳೆರಿ. ರೈತರಿಗೂ ಕೂಡ ರೈತರು ಹಾಗೆ ಗದ್ದೆಯನ್ನು ಹರಡುವಿಡುವಂಥ ಇದು ಕಾನೂನಿಗೆ ಸಹ ವಿರೋಧ ಆಗ್ತದೆ. ಈಗ ಅದಕ್ಕೊಂದು ಸರ್ವೆ ನಡೀತಾ ಇದೆ. ಆದ್ದರಿಂದ ಒಮ್ಮೆ ನೀವು ಕಬ್ಬು ನೆಟ್ಟರೆ ಒಂದು 3-4 ವರ್ಷ ಸತತವಾಗಿ ಕೂಳೆ ಬೆಳೆಯನ್ನು ತಗೊಂಡು ನಿಮಗೆ ಲಾಭ ಮಾಡ್ಬೋದು ಅಂತ ಜನರಿಗೆ ಒಪ್ಪಿದ್ದಾರೆ. ಈಗ ನಾವು ಈಗಾಗಲೇ 1.5 ಲಕ್ಷ ಟನ್ ಸಸಿಗಳನ್ನು ತಂದು ರೈತರಿಗೆ ವಿತರಣೆ ಮಾಡಿದೆ. ಅವರಿಗೆ ತುಂಬ ಸಂತೋಷ ಆಗಿದೆ. ಮೊದಲು ಕಬ್ಬನ್ನು ಒಂದು ಎಕರೆಗೆ 3 ಟನ್ ಬೀಜವನ್ನು ಬಿತ್ತನೆ ಮಾಡ್ತಿದ್ರು. ಈಗ ಕೇವಲ 1 ಟನ್ನಲ್ಲಿ ಕಬ್ಬಿನ ಗಿಣ್ಣುಗಳಲ್ಲಿ ಪ್ರತಿಯೊಂದು ಕಣ್ಣು ಅಂತ ಇರ್ತದೆ, ಐಬಡ್ ಅಂತ ಇದೆ. ಅದರಿಂದ ಸಸಿಗಳನ್ನು ಮಾಡಿ ಆ ಟೆಕ್ನಾಲಜಿ ಬಂದಿದೆ. ರೈತರಿಗೆ ಸುಮ್ಮನೆ ಬದನೆ, ಮೆಣಸು ಎಲ್ಲ ಸಸಿಯನ್ನು ಯಾವ ರೀತಿಯಲ್ಲಿ ಏರಿಯಲ್ಲಿ ನಡ್ತಾರೋ ಆ ಥರ ನಡುವಂಥ ಟೆಕ್ನಾಲಜಿಯನ್ನು ಮಾಡಿದ್ದೇವೆ. ಈಗಾಗಲೇ 1.5 ಲಕ್ಷ ಸಸಿ ಕೊಟ್ಟಾಗಿದೆ. ನಾಡ್ದು ಗುರುವಾರ 1 ಲಕ್ಷ ಸಸಿ ಬರ್ತಾಯಿದೆ. ಆದ್ದರಿಂದ ರೈತರು ಭಾಳ ಅದನ್ನು ಸ್ವಾಗತ ಮಾಡಿದ್ದಾರೆ. ಅತಿ ಸುಲಭದಲ್ಲಿ ಮಾಡ್ಬೋದು ಅಂತ ಹೇಳುವಂಥ ಮತ್ತು ನಿಖರವಾದ ಇಳುವರಿ ಬರ್ತದೆ. ತಾವು ಹೇಳಿದ ಒಂದು ಪ್ರಶ್ನೆ ಸತ್ಯ. ಮಂಡ್ಯಕ್ಕೂ ಬೆಳಗಾವಿಗೂ ನಮಗೂ ಸ್ವಲ್ಪ ವ್ಯತ್ಯಾಸ ಇದೆ. ಸರಾಸರಿ ಇಳುವರಿ ಕಬ್ಬಿನಲ್ಲಿ 10% ಬರಬೇಕು ಅಂತ ಇದೆ ಸಕ್ಕರೆ. ಯಾಕಂದರೆ 70% ತೂಕ ಒಂದು ಕಬ್ಬಿನ ಇರುವಂಥದ್ದು ನೀರು. ಯಾಕಂದರೆ ಕಬ್ಬಿನ ಜ್ಯೂಸ್ ತಾವು ನೋಡಿರ್ಬೋದು. ಆಮೇಲೆ ಉಳಿದ 30ರಲ್ಲಿ 10% ಸಕ್ಕರೆ. ಆಮೇಲೆ ಉಳಿದ 20ರಲ್ಲಿ ಬಗಾಸ್ ಅಂತ ಹೋಗ್ತದೆ 15%. 5% ಮೊಲಾಸಸ್ ಅಂತ ಈ ಸ್ಪಿರಿಟು, ಡಿಸ್ಟಿಲರಿ ಎಲ್ಲ ಮಾಡುವಂಥದ್ದು ಬರ್ತದೆ. ಆದ್ದರಿಂದ 70% ನೀರಾವರಿ ವ್ಯವಸ್ಥೆ ಇರುವಂಥ ಕಬ್ಬಿಗೆ ನೀರು ಸಿಕ್ಕಿದರೆ ವಿಪುಲವಾಗಿ ಬೆಳೀತದೆ. ಅಷ್ಟು ನಮಗೆ ಬೆಳೆದವರಲ್ಲ ನಾವು. ನಮ್ಮ ಹತ್ರ ನೀರಿನ ಸಮಸ್ಯೆ ಮೊದಲಿಂದಲೂ ಇತ್ತು. ಆದ್ದರಿಂದ ಕಬ್ಬಿನ ರಿಕವರಿ ಬೆಳಗಾವಿನಲ್ಲಿ 13% ಬರ್ತಾಯಿದೆ. ಅಂದರೆ 1 ಟನ್ ಕಬ್ಬು ಹರಿದಾಗ 100 kg ಒಂದು ಚೀಲ ತುಂಬಿ ಮತ್ತು 30 kg ಇನ್ನೊಂದು ಚೀಲಕ್ಕೆ ಹೋಗ್ತಿತ್ತು. ಸರಾಸರಿ ಇಳುವರಿ ದಾವಣಗೆರೆ ತಗೊಳ್ಬೋದು, ನೀವು ಮಂಡ್ಯ ತಗೊಳ್ಬೋದು, ಮೈಸೂರಿನಲ್ಲಿ ತಗೊಳ್ಬೋದು, ಎಲ್ಲ ಅತ್ಯುತ್ತಮ ಶುಗರ್ ಫ್ಯಾಕ್ಟ್ರಿಗಳಲ್ಲಿ 10%. ಅಂದರೆ 1 ಟನ್ ಕಬ್ಬು ಬಾರಿದ್ರೆ 1 ಚೀಲ ಸಕ್ಕರೆ, ಅಂದರೆ 100 kg ಸಕ್ಕರೆ ಆಗ್ತಿತ್ತು. ನಮ್ಮಲ್ಲಿ 90 kg ಬಂದಿದೆ. ಮಂಡ್ಯಕ್ಕೆ ನೀವು ಹೋಲಿಸಿದರೆ ನಾವು 10 kg ಕಡಿಮೆಯಲ್ಲಿದ್ದೇವೆ. ಬೆಳಗಾವಿಗೆ ಹೋಲಿಸಿದರೆ 40 kg ಕಡಿಮೆ ಇದ್ದೇವೆ. ಆದ್ದರಿಂದ ನಾವು ಕೊಡುವಂಥ ದರ ಕೂಡ ಅಲ್ಲಿ ಈಗ 2750 ಇದೆ ಇಲ್ಲಿ ಬೆಳಗಾವಿನಲ್ಲಿ. ನಮಗೆ ಸರಾಸರಿ 2500 ರೂಪಾಯಿ ಕೊಡುವಂಥ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಕೊಡ್ತಾರೆ. ನಾವು ಕೊಡಲೇಬೇಕಾಗತ್ತೆ. ಆದ್ದರಿಂದ ನಾವು ಲಾಭದಾಯಕವಾಗಿ ನಡೆಸಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಹೇಳುವಂಥದ್ದು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ 12 ಕೋಟಿಗಳನ್ನು ಕೊಟ್ಟರು ಅಂತ ಹೇಳಿದ್ರಿ. ಅಂತ ಸಂದರ್ಭದಲ್ಲೇ ನೀವು ರೈತರ ಹತ್ರ ನೀವು ಕಬ್ಬಿನ ಬೆಳೆಯನ್ನ ಬೆಳೀರಿ ಅಂತ ಅವರಿಗೆ ಒಂದು ಉತ್ತೇಜನವನ್ನು ಕೊಡ್ಬೋದಿತ್ತಲ್ಲ. ಯಾಕಂದ್ರೆ ಅಲ್ಲಿನ ನಂತರ ಕೂಡ ಒಂದು ಕರಾವಳಿ ಭಾಗದಲ್ಲಿ ನೋಡಿದ್ರೆ ಎಲ್ಲೂ ಕೂಡ ಕಬ್ಬಿನ ಬೆಳೆಯನ್ನು ನೋಡೋದು ತೀರಾ ವಿರಳ, ಸಿಗೋದೇ ಇಲ್ಲ. ಹಾಗಾದ್ರೆ ನೀವು ಆ ಕಾಲದಲ್ಲೇ 30 ಕೋಟಿ ಕೊಟ್ಟಾಗಲೇ ನೀವು ಒಂದು ಈ ಯೋಜನೆ ಮಾಡಬಹುದಿತ್ತಲ್ಲ, ಸಡನ್ ಆಗಿ ಈಗ ಯಾಕೆ? ಅಲ್ಲ, 12 ಕೋಟಿ ಕೊಟ್ಟ ಕಾಲದಲ್ಲಿ 2013ನೇ ಇಸ್ವಿಯಲ್ಲಿ 2015ರಲ್ಲಿ ವಾರಾಯಿ ಇನಾಗರೇಷನ್ ಆಯಿತು. ಲೋಕಾರ್ಪಣೆ ಸಿದ್ದರಾಮಯ್ಯನವರು ಮಾಡಿದರು. ಆಗ 3,200 ಹೆಕ್ಟೇರ್ ಜಮೀನು, ಅಂದರೆ ಸುಮಾರು 7,000 to 8,000 ಎಕರೆಗೆ ಮಾತ್ರ ನೀರಾವರಿ ಬಂತು. ನೀರಾವರಿ ಬರದೆ ನಾವು ಯಾವ ರೈತ ಹತ್ರ ಕಬ್ಬು ಮಾಡಿ ಅಂತ ಹೇಳುವಂಥ ಆಶ್ವಾಸನೆ ನಾವು ಕೊಡ್ತಾ ಇಲ್ಲ. ಯಾಕಂದ್ರೆ ನಾವು ಹಿಂದೆ ಅನುಭವಿಸಿದ್ದೇವೆ ಕಷ್ಟವನ್ನು. ಈಗ ಆಮೇಲೆ ಪುನಃ 9 ಪ್ಯಾಕೇಜ್ನಲ್ಲಿ ಮತ್ತೆ 3,500 ಹೆಕ್ಟೇರ್, ಅಂದರೆ ಸುಮಾರು 8,000 ಎಕರೆ ನೀರು ಬಂತು. ಈಗ ಮೊನ್ನೆ ಈ ಜೂನ್ 8ನೇ ತಾರೀಕಿಗೆ ಶಂಕರನಾರಾಯಣ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಇದೆ, ಈ ಊರಿನ ಬರುತ್ತೆ ಅದು. ಅವರಿಗೆ 350 ಕೋಟಿಗೆ ಒಂದು ಲಿಫ್ಟ್ ಇರಿಗೇಷನ್ ಸ್ಕೀಮ್ ಸ್ಯಾಂಕ್ಷನ್ ಆಯಿತು, ವರ್ಕ್ ಆರ್ಡರ್ ಆಯಿತು, ಸರ್ವೆ ಆಗ್ತಾಯಿದೆ, ಕಾಮಗಾರಿ ಪ್ರಾರಂಭ ಇದೆ. ಈಗ 20,000 ಎಕರೆಯಲ್ಲಿ ನೀರು 2019ರಿಂದ 2020 ಒಳಗೆ ಬರುವಾಗ
ಈಗ ನಾವು ಕಬ್ಬನ್ನು ಮಳೇರಿ ಅಂತ ಹೇಳಲಿಕ್ಕೆ ಸಕಾಲ ಹೊರತು ಅವರು ದುಡ್ಡು ಕೊಟ್ಟಾಗ ನಾವು ಅವರ ಎಲ್ಲ ಲೆಕ್ಕಾಚಾರ ಸೆಟ್ಲ್ಮೆಂಟ್ ಮಾಡಿದ್ದೇ ಹೊರತು ಕಬ್ಬು ಬೆಳೀರಿ ಅಂತ ಹೇಳುವಂಥ ಧೈರ್ಯ ನಮಗೆ ಇರಲಿಲ್ಲ. ಯಾಕಂದರೆ ಕಬ್ಬು ನೀರಾವರಿ ಬೇಕು ರೈತರಿಗೆ. ತುಂಬ ನೀರು ಮನೆಯ ಸುತ್ತಲೂ ನೀರು ನಿಂತಾಗ ಗದ್ದೆಯಲ್ಲಿ ಏನಾದರೂ ಬೆಳೆದೇ ಹೊಡಿತಾರೆ. ಇಲ್ಲಾಂದರೆ ಅದು ದುಷ್ಪರಿಣಾಮವೂ ಆಗ್ತದೆ. ನಮ್ಮ ಗದ್ದೆಗಳ ಮೇಲೆ ನೀರು ನಿಂತ್ಕೊಂಡು ಬಿಟ್ಟರೆ ಅದು ಆರೋಗ್ಯ ಕೆಟ್ಟು ಹೋಗ್ತದೆ ಮಣ್ಣಿದ್ದು. ಆದ್ದರಿಂದ ಎಟ್ ಎನಿ ಕಾಸ್ಟ್ ಕಬ್ಬಿಗೆ ಹೋಗಲೇಬೇಕಾಗತ್ತೆ. ಅನೇಕರು ಹೇಳಿದರು ತೋಟಗಾರಿಕಾ ಬೆಳೆಗಳಿದೆ, ಅದರಲ್ಲಿ ಎಲ್ಲಿ ಅದಕ್ಕೆಲ್ಲ ಬೇಕಾಗುವ ನೀರು ಎಷ್ಟಂತ ನಮಗೂ ಗೊತ್ತಿದೆ, ನಾವು ಅದರಲ್ಲಿ ತಜ್ಞರಾಗಿಯೇ ಇದ್ದೇವೆ. ಅದರಲ್ಲಿ ಈ 1,100 ಕ್ಯೂಸೆಕ್ಸ್ ನೀರಿನ 50% ನೀರು ಡೈವರ್ಟ್ ಆಗಿ ಬರ್ತಾ ಇದೆ. ಅಷ್ಟು ನೀರನ್ನು ಒಂದು ಸದುಪಯೋಗ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಕಬ್ಬು ಬೇಕೇ ಆಗುತ್ತೆ, ಮಾಡಲೇಬೇಕಾಗತ್ತೆ. ಸಣ್ಣ ಪುಟ್ಟ ಸಮಸ್ಯೆ ಇರ್ಬೋದು, ಅದನ್ನು ಕಾರ್ಖಾನೆ ಶುರುವಾಗೋದು ಪಕ್ಕಾ ಆದ ಕೂಡಲೇ ತನ್ನಿಂತಾನೇ ರೈತರು ಪರಸ್ಪರ ಮ್ಯಾನೇಜ್ಮೆಂಟ್ ಮತ್ತು ರೈತರು ಹೊಂದಾಣಿಕೆಯಿಂದ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಭಾಳ ದಾರಿ ಇದೆ, ಸೂತ್ರ ಇದೆ. ಅವ್ರಿಗೆ ಸಹಾಯ ಮಾಡಲಿಕ್ಕೂ ಅವಕಾಶ ಇದೆ. ಮತ್ತು ಹಿಂದಿನಂತಲ್ಲ, ರೈತರು ಈಗ ತುಂಬ ಅಲರ್ಟ್ ಆಗಿದ್ದಾರೆ. ಸಾಕಷ್ಟು ವ್ಯವಸ್ಥೆಗಳಿದೆ, ತಂತ್ರಜ್ಞಾನ ಇದೆ. ಈ ಉದಾಹರಣೆಗೆ ಕಬ್ಬು ನೆಟ್ಟವರಿಗೆ ಮಧ್ಯ ಮಿನಿ ಟ್ರ್ಯಾಕ್ಟರ್ ಅಂತ ಬಂದಿದೆ ಈಗ. ಈ ಕುರಿತಾಗಿ ನಾನು ಮತ್ತೆ ಮಾತನ್ನು ಮುಂದುವರಿಸ್ತೇನೆ. ಈಗಾಗಲೇ ನೀವು ಕೇಳ್ತಾ ಇರೋ ಹಾಗೆ ಕಬ್ಬಿನ ಒಂದು ಬೆಳೆಗಳಲ್ಲಿ ಇನ್ನಷ್ಟು ಉತ್ತೇಜನಗಳನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ಹಲವಾರು ಕಾರ್ಯಗಳು ಕೂಡ ಆಗ್ತಾ ಇದೆ. ಈ ಒಂದು ಬೆಳೆಗಳನ್ನು ಕೊಡುವ ನಿಟ್ಟಿನಲ್ಲಿ ಈ ಒಂದು ಗಣ್ಣು ಏನು ಬರ್ತದೆ, ಕಬ್ಬಿನ ಗಣ್ಣುಗಳನ್ನು ಅಥವಾ ಒಂದು ಕಬ್ಬನ್ನು ಬೆಳೆಯನ್ನು ವಿತರಿಸುವಂಥ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕಬ್ಬು ಬೆಳಿತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು. ಇನ್ನಷ್ಟು ಚರ್ಚೆಗಳು ಬಾಕಿ ಇದೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಪ್ರೈಮ್ ಟೈಮ್ ಡಿಬೇಟ್ಗೆ ಮತ್ತೆ ಸ್ವಾಗತ. ನಾನು ಮಾತಾಡ್ತಾ ಇದ್ದೆ ಒಂದು ಬ್ರಹ್ಮಾವರದ ಒಂದು ಸಕ್ಕರೆ ಕಾರ್ಖಾನೆ ವಿಚಾರವಾಗಿ, ಮತ್ತೆ ಅಲ್ಲಿರ್ತಕ್ಕಂಥ ಕೆಲವು ಗೊಂದಲಗಳು ಮತ್ತು ರೈತರ ಜ್ವಲಂತ ಸಮಸ್ಯೆಗಳ ವಿಚಾರವಾಗಿ ಯಾವ ರೀತಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಬೋದು, ಮತ್ತೆ ಒಂದು ಕಬ್ಬಿನ ಕಾರ್ಖಾನೆ ಮುನ್ನೆಲೆಗೆ ಬರಬೇಕು ಅಂತಂದರೆ ಏನೆಲ್ಲ ಮಾಡಬೇಕು, ಎಲ್ಲದರ ಕುರಿತಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೆ. ಈಗಾಗಲೇ ನೋಡಿರೋ ಹಾಗೆ ಕಬ್ಬಿನ ಬೆಳೆಗಾರರಿಗೆ ಹಲವಾರು ಸಮಸ್ಯೆಗಳಿದೆ. ಈಗಾಗಲೇ ಮಾತಾಡಿದ್ದೇವೆ ಆ ಸಮಸ್ಯೆಗಳ ಬಗ್ಗೆ. ಇನ್ನೊಂದು ಸಮಸ್ಯೆಗಳೇನು ಅಂತಂದರೆ, ಈ ಒಂದು ಮಾಡ್ತಾರೆ, ಬೆಳೆಯನ್ನು ಬೆಳೀತಾರೆ, ಮತ್ತು ಅದರ ನಂತರ ಸಾಗಾಟದ ಖರ್ಚು, ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಖರ್ಚುಗಳಾಗಿರುತ್ತೆ. ಮತ್ತು ಕಾರ್ಮಿಕರ ಒಂದು ಸಮಸ್ಯೆಗಳು ಕೂಡ ಅವ್ರನ್ನ ಪ್ರತಿನಿತ್ಯವೂ ರೈತರನ್ನು ಕಾಡ್ತಾ ಇರುವಂಥದ್ದು. ಇದನ್ನೆಲ್ಲ ಅವರು ಮೀರಿ ಈ ಒಂದು ಕಬ್ಬಿನ ಬೆಳೆಯನ್ನು ಬೆಳೆಯುವಲ್ಲಿ ಹೇಗೆ ಸಫಲರಾಗ್ತಾರೆ? ಮತ್ತು ಅದೇ ರೀತಿಯಲ್ಲಿ ಇಷ್ಟೆಲ್ಲ ಒಂದು ಕಾರ್ಮಿಕರ ಸಮಸ್ಯೆಗಳು ಮತ್ತು ಅದೇ ರೀತಿಯಲ್ಲಿ ಸಾಗಾಟದ ವೆಚ್ಚ, ಇದನ್ನೆಲ್ಲದನ್ನು ಭರಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನೀವು ಕಾರ್ಯತಂತ್ರವನ್ನು ರೂಪಿಸಿದ್ದೀರಿ? ಮತ್ತು ಅದೇ ರೀತಿಯಲ್ಲಿ ಈ ಒಂದು ಕಬ್ಬಿನ ಬೆಳೆಗಾರರಿಗೆ ಏನಾದರೂ ಲಾಭ ಆಗುತ್ತಾ ಇದರಿಂದ? ಖಂಡಿತ ಲಾಭ ಆಗೇ ಆಗ್ತದೆ. ಯಾಕೆ ಇದರಷ್ಟು ವಾರ್ಷಿಕ ಬೆಳೆಗಳಲ್ಲಿ ಇದರಷ್ಟು ಲಾಭ ಬರುವಂಥ ಬೆಳೆ ನನಗೆ ಗೊತ್ತಿದ್ದಂಗೆ ಬೇರೆ ಬೆಳೆ ಇಲ್ಲ. ಯಾಕೆ ನಾವು ಭತ್ತ ಮತ್ತು ವಾರ್ಷಿಕವಾಗಿ ಬೆಳೆಯುವಂಥ ಕೆಲವು ಬೆಳೆಗಳನ್ನು ಹೋಲಿಕೆ ಮಾಡಿ ನೋಡಿದ್ದೇವೆ. ಅದೇ ಕೃಷಿ ತಜ್ಞರ ಹತ್ರ ರಿಸರ್ಚ್ ಸ್ಟೇಷನಲ್ಲಿ ಕೂಡ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಬಹುಶಃ ಒಂದು ಎಕರೆಗೆ ನಿವ್ವಳ ಲಾಭ 30,000 ರಿಂದ 35,000 ಎಲ್ಲ ಖರ್ಚು ಹೋಗ್ತಾ ಸಿಕ್ಕುವಂಥ ಒಂದು ಬೆಳೆ ಅಂದರೆ ಪ್ರತಿ ವರ್ಷ ಸಿಕ್ಕುವಂಥದ್ದು ಕಬ್ಬು. ಮತ್ತು ಅದು ಲೇಜಿ ಮ್ಯಾನ್ಸ್ ಕ್ರಾಪ್ ಅಂತ ಒಂದು ನಾವು ಅಗ್ರಿಕಲ್ಚರ್ ಓದುವಾಗ ಇದ್ದಂಥ ಮಾತದು. ಯಾಕಂದರೆ ಒಮ್ಮೆ ನೀವು ನೆಟ್ಟ ಮೇಲೆ ಒಂದು 3 ವರ್ಷ ಆರಾಮವಾಗಿ ಅದೇ ಕೂಳೆ ಅದರಷ್ಟಕ್ಕೆ ಬರ್ತದೆ. ಸ್ವಲ್ಪ ಬುಡಕ್ಕೆ ಏನಾದರೂ ಹಾಕಿ ನೀರು ಬಿಟ್ಟರೆ ಅತೀ ಸುಲಭದಲ್ಲಿ ಬರ್ತದೆ. ಮತ್ತು ಭತ್ತದ ಬೆಳೆಗೂ ಈ ಕಬ್ಬಿನ ಬೆಳೆಗೂ ಕ್ಲ್ಯಾಶ್ ಆಗೋದಿಲ್ಲ. ಯಾಕಂದರೆ ಭತ್ತದ ಬೆಳೆ ಬೆಳೆಯುವಂಥ ತಿಂಗಳುಗಳೇ ಬೇರೆ, ಕಟಾವಾಗಲಿ ನಾಟಿ ಮಾಡೋದಾಗಲಿ. ಆಗ ಕಬ್ಬಿನ ಯಾವ ಕೆಲಸಗಳೂ ಇರುವುದಿಲ್ಲ. ಒಂದನೇ ಬೆಳೆ ಮುಗಿದ ಮೇಲೆ ಕಬ್ಬಿನ ಬೆಳೆ ಕಟಾವು ಮಾಡುವಂಥದ್ದು ಬರ್ತದೆ. ಈಗ ತುಂಬ ಜನ, ಅದು ಬರಗಾಲ ಬಂದದ್ದು ಒಳ್ಳೆಯದಂತ ನಾನು ಹೇಳೋದಿಲ್ಲ, ಬಾಗಲಕೋಟೆ, ಬೀದರ್, ಬಿಜಾಪುರ, ಮಂಡ್ಯ ಎಲ್ಲ ಕಡೆಯಿಂದಲೂ ನಮಗೆ ಎನ್ಕ್ವೈರೀಸ್ ಬರ್ತಾಯಿದೆ. ಸರ್ ನಮ್ಮದೊಂದು ಬ್ಯಾಚ್ ಬರಲ್ಲ, ನಾವು ಹಿಂದೆಲ್ಲ ಕಡ್ದಿದ್ದೀವಿ, ನಮ್ಮ ಹತ್ರ 50 ಜನ ಇದ್ದಾರೆ, ಬರಲ್ಲ ಅಂತ ಬೇಡಿಕೆಗಳು ಭಾಳಷ್ಟು ಬಂದಿದೆ. ಅವ್ರು ಟೆಂಟ್ ಹಾಕ್ಕೊಂಡು ಇಲ್ಲಿ ಗದ್ದೆಯಲ್ಲೇ ಕೂತು ಹಗಲು ರಾತ್ರಿ ಲೋಡ್ ಕೊಡ್ತಿದ್ರು ಅವರು. ಮತ್ತು ಈ ಕಬ್ಬಿನ ಕಾರ್ಖಾನೆ ಚಾಲು ಆಗೋದ್ರಿಂದ ಬರೀ ಬ್ರಹ್ಮಾವರ ಮಾತ್ರ ಅಲ್ಲ, ಇಡೀ ನಮ್ಮ 2 ಜಿಲ್ಲೆಗಳಲ್ಲಿ ಆ್ಯಕ್ಟಿವಿಟೀಸ್ ಹೆಚ್ಚಾಗ್ತದೆ. ಬಹುಶಃ ಕಬ್ಬಿನ ಕಾರ್ಖಾನೆಯಿಂದ ಹಣ ಹಳ್ಳಿಗಳಿಗೆ ಪಂಪ್ ಆಗ್ತದೆ ಹೊರತು ಹಳ್ಳಿಯ ಹಣ ಟೌನಿಗೆ ಬರೋದಿಲ್ಲ. ಸಹಕಾರಿ ಸಂಸ್ಥೆಗಳಲ್ಲಿ ಸಾಕಷ್ಟು ಫರ್ಟಿಲೈಸರ್ ವ್ಯವಹಾರ ಆಗ್ತದೆ, ಎಲ್ಲ ಲೋನ್ ವ್ಯವಹಾರ ಆಗ್ತದೆ, ಅವರಿಗೂ ತುಂಬ ಆ್ಯಕ್ಟಿವಿಟೀಸ್ ಆಗ್ತದೆ. DCC ಬ್ಯಾಂಕಿನ ಅನೇಕ ಬ್ರ್ಯಾಂಚ್ಗಳಲ್ಲಿ ಹೆಚ್ಚಿನ ವ್ಯವಹಾರ ಇದ್ದದ್ದೇ ಕಬ್ಬಿನ ಕಾರ್ಖಾನೆ ನಡೆಯುವಾಗ ಈ ಕಬ್ಬಿನಿಂದ ಆಗ್ತಿತ್ತು. ಈಗ ಅದಿಲ್ಲ. ನಮ್ಮ ಬ್ರಹ್ಮಾವರದಲ್ಲೇ ಒಂದು ಬ್ರ್ಯಾಂಚ್ ಇದೆ,
270 ಜನ ನೌಕರರಲ್ಲಿ ಲೋನು ಮಾಡ್ತಾರೆ, ಕಟ್ತಾರೆ, ಮತ್ತು ಅವರ ಸಂಬಳ ಕೂಡ ಅಲ್ಲಿಗೆ ಹೋಗ್ತದೆ. ಎಲ್ಲ ಫರ್ಟಿಲೈಸರ್ಸ್ ತುಂಬ ಡೀಲ್ ಮಾಡ್ತಿದ್ರು ಸೊಸೈಟಿಯವರು ಲೋನ್ ಕೊಟ್ಟದನ್ನು ಅವ್ರು ರಿಕವರಿ ಮಾಡಲಿಕ್ಕೆ ನಾವು ಚೆಕ್ಕನ್ನು ಅವರಿಗೆ ಕಳಿಸ್ತಿದ್ವಿ. ಇಷ್ಟೆಲ್ಲ ವ್ಯವಹಾರಗಳು ಹಳ್ಳಿಯಲ್ಲಿ ಅಭಿವೃದ್ಧಿ ಆಗ್ತದೆ. ಭುಜಂಗ್ ಶೆಟ್ಟರು ಮೊನ್ನೆ ಸಹ ಹೇಳ್ತಾಯಿದ್ರು, ಸಾಧಾರಣ 100-150 ಲಾರಿಗಳು ಡೇ ಆ್ಯಂಡ್ ನೈಟ್ ಕಬ್ಬು ಒಮ್ಮೆ ಸ್ಟಾರ್ಟ್ ಆದ ಮೇಲೆ ಕಾರ್ಖಾನೆ ಶಿಫ್ಟ್ನಲ್ಲಿ 3 ಶಿಫ್ಟ್ನಲ್ಲಿ ನಡೀತದೆ. 8-3-24 3 ಶಿಫ್ಟ್ನಲ್ಲಿ ಅದನ್ನು ಕೆಲಸ ನೋಡ್ಕೊಳ್ಳೋರು ಬದಲಾಗ್ತಾ ಇರ್ತಾರೆ. ಆದರೆ ಕಾರ್ಖಾನೆ ಮಾತ್ರ ನಿರಂತರವಾಗಿ ಓಡ್ತಾ ಇರ್ತದೆ. ಹಾಗಾಗಿ ಹಗಲು ರಾತ್ರಿ ಒಂದು ಬೀಡಾ ಅಂಗಡಿಯಿಂದ ಹಿಡಿದು ಹೋಟೆಲ್, ಪ್ರತಿಯೊಂದು ಉದ್ಯಮಿಯವರು, ಲಾರಿಯವರು, ಲೇಬರರ್ಸ್, ಎಷ್ಟು ಜನರಿಗೆ, ಸಾವಿರಾರು ಜನರಿಗೆ ಅನುಕೂಲ ಆಗ್ತದೆ. ಇಷ್ಟೆಲ್ಲ ಅಭಿವೃದ್ಧಿ ಆಗುವಂಥ ಒಂದೇ ಒಂದು ಕೃಷಿ ಆಧಾರಿತ ಒಂದು ಕೈಗಾರಿಕೆ ಅಂದರೆ ಕಬ್ಬಲ್ಲದೆ ಬೇರೆ ಯಾವುದಿಲ್ಲ ಅಂತ ನಾನು ದೃಢವಾಗಿ ಹೇಳಬಲ್ಲೆ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ಸುಮಾರು 2,000-4 ಸಾವಿರ ಜನರಿಗೆ ಕೆಲಸ ಆಗ್ತದೆ. ಮತ್ತು ಇಂಡೈರೆಕ್ಟಾಗಿ ಒಂದು 2-3 ಸಾವಿರ ಜನರಿಗೆ ಕೆಲಸ ಆಗ್ತದೆ. ನೀವು ಹೇಳುವಾಗ ಲೇಬರ್ ಸಮಸ್ಯೆ ಕಬ್ಬಿಗೆ ಎಲ್ಲೂ ಬರುವುದೇ ಇಲ್ಲ. ಮತ್ತೆ ಅದೇ ರೀತಿಯಲ್ಲಿ ನೋಡೋದಾದ್ರೆ ದಲ್ಲಾಳಿಗಳ ಕೆಲಸ ಕೂಡ ಸ್ಟಾರ್ಟ್ ಆಗ್ತದೆ, ಮಧ್ಯವರ್ತಿಗಳ ಕೆಲಸ ಕೂಡ ಸ್ಟಾರ್ಟ್ ಆಗ್ತದೆ. ಅದೇ ರೀತಿಯಲ್ಲಿ ತೂಕ ಮತ್ತು ಅಳತೆಗಳಲ್ಲೂ ಕೂಡ ಮೋಸ ಆಗ್ತದೆ. ಈಗಾಗಲೇ ಆಗಿದೆ. ಬೆಂಬಲ ಬೆಲೆಗಳು ಸರಿಯಾಗಿ ಸಿಗೋದಿಲ್ಲ, ಅದಕ್ಕೆ ಪ್ರತಿಭಟನೆಗಳಾಗ್ತದೆ. ಕಾರ್ಖಾನೆಯಲ್ಲಿ ಆಗುದಿಲ್ಲ. ಕಾರ್ಖಾನೆಯಲ್ಲಿ ರೈತನ ಎದುರಿನಲ್ಲೇ ವೇ ಬ್ರಿಡ್ಜ್ ಅಲ್ಲೇ ತೂಕ ಮಾಡಿ ಹೋಗ್ಬೇಕು. ಹೊರಗಿಲ್ಲ, ಎಲೆಕ್ಟ್ರಾನಿಕ್ ಅಲ್ಲ. ಯಾಕೆಂದ್ರೆ ಹೊರಗಡೆ ಪ್ರದೇಶಗಳಲ್ಲಿ ಆದ ರೀತಿಯಲ್ಲಿ ಹೇಳ್ತಾ ಹೊರಗಾಗುದಿಲ್ಲ, ಇಲ್ಲೂ ಕೂಡ ಆಗ್ಬಹುದು ಅಂತ. ಇಲ್ಲ, ಆಗುದಿಲ್ಲ, ಆಗುದಿಲ್ಲ. ರೈತರೇ ರೆಪ್ರೆಸೆಂಟೇಟಿವ್ ಆದ್ರಿಂದ ಅವ್ರು ಸ್ವಲ್ಪ ವಾಚ್ ಮಾಡಬೇಕು. ಅದು ಜವಾಬ್ದಾರಿ ಇದೆ ಅವರಿಗೂ ಸಹ. ಈ ಕಾರ್ಖಾನೆಯಲ್ಲಿ ಆ ರೀತಿ ಒಳ್ಳೆ ಆಡಳಿತ ಬಡಲಿ ಬಂದರೆ, ಒಳ್ಳೆ ವಾಚ್ ಮಾಡಿದರೆ, ಕಾರ್ಖಾನೆ ಅಂತೂ ಎಥಿನಾಲ್ ಮಾಡಿದರೆ, ಬೈ ಪ್ರಾಡಕ್ಟಲ್ಲಿ ನಾವು ಬೇರೆ ಬೇರೆ ಥರದ ಪ್ರಾಡಕ್ಟನ್ನು ಮಾಡಿದರೆ ಖಂಡಿತ ಸೂಪರಾಗಿ ಬೆಳೀತದೆ ಕಾರ್ಖಾನೆ ಈ ಜಿಲ್ಲೆಯಲ್ಲಿ. ಇಡೀ ಜಿಲ್ಲೆಗೆ ಒಂದು ಜೀವನಾಧಾರ ಅಂತ ಹೇಳಿದ್ರು ತಪ್ಪಲ್ಲ. ಇವತ್ತು ನಮ್ಮ ಹತ್ರ ಎಂಪ್ಲಾಯ್ಮೆಂಟ್ ಇಲ್ಲ. SLC PUC ಆದ ಮಕ್ಕಳು ಪಾಪ ಎಲ್ಲೂ ಕೆಲಸ ಇಲ್ಲದೆ ಎಲ್ಲೋ ಹೋಟ್ಲೋ ಎಲ್ಲೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರಬೇಕು. ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆದರೆ ಅವರಿಗೆ ಜೀವನಕ್ಕೆ ಒಳ್ಳೆ ದಾರಿ ಆಗ್ತದೆ, ಆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ, ಜನ ನೆಮ್ಮದಿದ್ದಿರ್ಲಿಕ್ಕೆ ಆಗ್ತದೆ. ಜಯಶೀಲ್ ಶೆಟ್ಟರ್ ಹೇಳಿದಾಗೆ ಬೀಡಾ ಅಂಗಡಿಯಿಂದ ದೊಡ್ಡ ಹೋಟ್ಲವರಿಗೂ ಸಹ ಹಣ ರೋಲ್ ಆಗೋದು ನಾವು ನಮ್ಮಲ್ಲಿ 20,000-30,000 ಟನ್ ಕೃಷಿ ಮಾಡುವಾಗ ನೋಡಿದ್ದೇವೆ. ಏನು ರಶ್ಶು ಇಡೀ ಜಿಲ್ಲೆಯಲ್ಲಿ. ಆ ಒಂಥರ ಜನಜೀವನವೇ ಚೇಂಜ್ ಆಗ್ತದೆ. ಸ್ವಲ್ಪ ಸಮಸ್ಯೆ ಇರ್ಬೋದು, ಯಾವುದೇ ಹೊಸ ಇಂಡಸ್ಟ್ರಿ ಮಾಡುವಾಗ, ಕಾರ್ಖಾನೆ ಮಾಡುವಾಗ ಸಮಸ್ಯೆ ಇದ್ದದ್ದೇ. ಅದು ಲೀಲಾಜಾಲವಾಗಿ ಅದನ್ನು ಪರಿಹರಿಸ್ಕೊಂಡು ಹೋಗ್ಲಿಕ್ಕಾಗ್ತದೆ. ಸರ್ಕಾರ ಇವತ್ತು ಕಾರ್ಖಾನೆ ಮಾಡಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಡುವ ಹಂತದಲ್ಲಿದೆ. ಹಣ ಕೊಟ್ಟರೆ ಅದನ್ನು ಯಾರಿಗೋ ಫುಲ್ ಸೆಟ್, ಇಡೀ ಪ್ಯಾಕೇಜ್ ಅದು. ಇಲ್ಲಿ ಯಾರಿಗೂ ಲೋಕಲ್ ಕೊಟ್ಟು ಅವನಿಗೆ ಕೊಟ್ಟು ಇವನಿಗೆ ಕೊಟ್ಟು ಅವ್ಯವಹಾರ ಅಂತ ಹೇಳಲಿಕ್ಕೆ ಇಲ್ಲ. ಅವರು ಕಾರ್ಖಾನೆಯನ್ನು ಪ್ರಾರಂಭ ಮಾಡಿ ಕ್ರಶ್ ಮಾಡಿ 2 ವರ್ಷ ಅವರಿಗೆ ಗ್ಯಾರಂಟಿ ಅದು. ಅವ್ರು ಅದನ್ನು ಮೇಂಟೆನೆನ್ಸ್ ಮಾಡಬೇಕು. ಅಲ್ಲ, ಈಗ ಎಷ್ಟೇ ಕೋಟಿ ಕೊಟ್ಟರು ಕೂಡ ಹಾಳಾಗಿರ್ತಕ್ಕಂಥ ಉಪಕರಣಗಳನ್ನ, ಯಂತ್ರೋಪಕರಣಗಳನ್ನ, ತುಕ್ಕಿಡ್ದ ಇರ್ತಕ್ಕಂಥ ಕಬ್ಬಿಣಗಳನ್ನ ಸರಿ ಮಾಡೋದು ರಿಪ್ಲೇಸ್ಮೆಂಟ್ ಅದು ನಾವು ಅದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಈಗ ಅವರೊಂದು ಕೇಳಿದ್ರು, ಉತ್ತಮ ಗುಣಮಟ್ಟದ ಸಕ್ಕರೆಯನ್ನು ಕೊಟ್ಟಾಗ ಮಾತ್ರ ಒಳ್ಳೆ ಲಾಭಗಳು ಬರುತ್ತೆ, ಇಲ್ಲೇ ಇದ್ರೆ ಯಾರು ತಗೊಳ್ತಾರೆ ಅಂತ. ಇಲ್ಲ, ಅದನ್ನ ಹೇಳಿದಲ್ಲ. ಅದು ಅವ್ರು ಹೇಳಿದಾಗೆ ತುಕ್ಕಿಡ್ದನ್ನ ಯಾರು ಸಕ್ಕರೆ ಮಾಡುದಿಲ್ಲ. ಅದಕ್ಕಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ, ಕೆಮಿಸ್ಟ್ ಇರ್ತಾರೆ, ಟೆಕ್ನಿಷಿಯನ್ ಇರ್ತಾರೆ. ಅದನ್ನ ನೋಡದೆ ಟೆಸ್ಟ್ ಮಾಡದೆ ಸಕ್ಕರೆಗೆ ಹೋಗುದೇ ಇಲ್ಲ. ಅದು ಸೆಂಟ್ರಲ್ ಎಕ್ಸೈಸ್ ಪ್ರಾಡಕ್ಟ್. ಅದು ಸರ್ಕಾರಕ್ಕೆ ಒಂದು ಕಾರ್ಖಾನೆ ನಡೆದ್ರೆ 3-4 ಕೋಟಿ ಎಕ್ಸೈಸ್ ಟ್ಯಾಕ್ಸ್ ಸಿಗ್ತದೆ, ಸೇಲ್ ಟ್ಯಾಕ್ಸ್ ಸಿಗ್ತದೆ. 1 ಟನ್ ಕಬ್ಬಿನ ಮೇಲೆ ರಾಜ್ಯ ಸರ್ಕಾರಕ್ಕೆ 266 ರೂಪಾಯಿ ಟ್ಯಾಕ್ಸ್ ಸಿಗ್ತಾ ಇತ್ತು. ಪರ್ಚೇಸ್ ಟ್ಯಾಕ್ಸ್ ಅಂತ ಕಬ್ಬಿನ ಮೇಲೆ 60, 1 ಟನ್ನಿನ ಮೇಲೆ 60 ರೂಪಾಯಿ. ಆ ಕೋಟಿ ಎಲ್ಲಿ ಹೋಗ್ತದೆ ಹೇಳಿ? ಕಾರ್ಖಾನೆ ನಡೆದಿದ್ರೆ ಸಿಗ್ಲಿಕ್ಕೆ ಸಾಧ್ಯವಾ? ಇಲ್ಲ. ಅಂದಿನ ಕಾಲದಲ್ಲಿ ಸಿಗ್ತಾ ಇತ್ತು. ಅಲ್ಲ, ಈಗಲೂ GST ಬಂದಿದೆ. ಈಗ GST ಬಂದು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ಅದಂತೂ ಟ್ಯಾಕ್ಸ್ ಖಂಡಿತ ಇದೆ. ಸೆಂಟ್ರಲ್ ಎಕ್ಸೈಸ್ ಇದೆ, ಆಮೇಲೆ ಸೇಲ್ಸ್ ಟ್ಯಾಕ್ಸ್ ಇದೆ. ಇದೆಲ್ಲ ಸೇರಿಸಿ GST ಮಾಡಿದ್ರು ಕೂಡ ಸರ್ಕಾರಕ್ಕೆ ತುಂಬ ಆದಾಯ ಇದೆ. ಕೋಟ್ಯಾಂತರ ರೂಪಾಯಿ. ಅದೇ ಮುಚ್ಚಿಕೊಂಡಿದ್ರೆ ಸರ್ಕಾರಕ್ಕೆ ಏನು 1 ಪೈಸೆನೂ ಸಿಗೋದಿಲ್ಲಲ್ಲ. ಅದರಿಂದ ಒಂದು 30 ಕೋಟಿ ದೊಡ್ಡ ವಿಷಯವೇ ಅಲ್ಲ. ಒಂದು ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ರತ್ನಾಕರ ಬಳ್ಕೂರಿಂದ. ಹೇಳಿ ಸರ್. ರತ್ನಾಕರ ಬಳ್ಕೂರಿಂದ. ಹೇಳಿ. ಮತ್ತೇನಲ್ಲ, ಕಾರ್ಖಾನೆ ಅಂದ್ರೆ ನಮ್ಮಲ್ಲಿ ಹೈಯೆಸ್ಟ್. ಟಿವಿ ವ್ಯಾಲ್ಯೂಮ್ ಅನ್ನು ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿ ಸರ್. ಹಲೋ ಹೇಳಿ. ಅಲ್ಲಿ ಟಿವಿ ವ್ಯಾಲ್ಯೂಮ್ ಅನ್ನು ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿ ಸರ್. ಅಲ್ಲ, ಮತ್ತೆಲ್ಲ ಹೇಳಿ. ನಮ್ಮಲ್ಲೀಗ ಕೇಳ್ತಾ ಇದೆ ಹೇಳಿ. ಈಗ ವರ್ಷದಲ್ಲಿ ಎಷ್ಟು ತಿಂಗಳು ಇಲ್ಲ ಕಬ್ಬು ಅರಿಬಹುದು? ವರ್ಷದಲ್ಲಿ ಎಷ್ಟು ತಿಂಗಳು ಕಬ್ಬುಗಳನ್ನ ಅರಿಬಹುದು? ಉತ್ತಮವಾದ ಪ್ರಶ್ನೆ ಕೇಳ್ತೇನೆ, ಮತ್ತೆ ಹೇಳಿ.
ಯಾಕಂದ್ರೆ ಇಲ್ಲಿ ಇದು ಮಳೆ ಏರಿಯಾ ಅಲ್ಲ. ಎಸ್ ಧನ್ಯವಾದಗಳು ಸರ್ ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕಾಗಿ. ಎಸ್, ಈಗಾಗಲೇ ಅವ್ರು ಕೇಳಿದ್ರು ಎಷ್ಟು ಸಮಯದಲ್ಲಿ ಈ ಒಂದು ಯಾವ ತಿಂಗಳಿನಲ್ಲಿ ಒಂದು ಕಬ್ಬನ್ನು ಬೆಳಿಬಹುದು ಅಂತಕ್ಕಂಥ. ಇಲ್ಲಿ ತುಂಬ ಮಳೆ ಬೀಳೋದ್ರಿಂದ ಅಕ್ಟೋಬರ್ವರೆಗೆ ಕಬ್ಬು ಅದಿಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಲಾರಿಗಳು ಫೀಲ್ಡಿಗೆ ಹೋಗಿ ತಗೊಂಡು ಬರಲಿಕ್ಕೂ ಆಗೋದಿಲ್ಲ. ಇದೆಲ್ಲ ಒಂದು ಕಡೆ ನಿಮಗೆ ಸಮಸ್ಯೆ ಆಗಿ ಕಾಡುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ವಾ? ಇಲ್ಲ, ಈಗ ರೋಡ್ ನೆಟ್ವರ್ಕ್ ನಮ್ಮ ಹಳ್ಳಿಗಳಲ್ಲಿ ಭಾಳ ಚೆನ್ನಾಗಾಗಿದೆ. ಇಲ್ಲಿ ಬೇರೆ ನಾನು ಹಳ್ಳಿ ಪ್ರದೇಶ ಹೋಗ್ತಾ ಇದ್ದೀನಲ್ಲ, ಎಲ್ಲ ತಾರ್ ರೋಡ್, ಸಿಮೆಂಟ್ ರೋಡ್ ಆಗಿದೆ. ಇವತ್ತು ಬೆಟ್ಟು ಪ್ರದೇಶದಿಂದ ಮಳೆಗಾಲದಲ್ಲಿ ಕೂಡ ಕಬ್ಬನ್ನು ತರುವಂಥ ವ್ಯವಸ್ಥೆಗಳು ಸಾಧ್ಯ ಉಂಟು. ಅಂದರೆ ಬೈಲಲ್ಲಿ ಹೋಗಿ ತರಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಸಾಮಾನ್ಯವಾಗಿ ಒಂದು ಯಶಸ್ವಿ ಸಕ್ಕರೆ ಕಾರ್ಖಾನೆ ಓಡೋದೇ 160 ದಿವಸ. ಯಾಕಂದರೆ ಅದು ಇಡೀ ದಿವಸದಲ್ಲಿ 24 ಗಂಟೆಯೂ ಓಡ್ತಾ ಇರ್ತದೆ. ಆದ್ದರಿಂದ ಕನಿಷ್ಠ 150, 180 ದಿವಸ ಓಡಿದಂಥ ಕಾರ್ಖಾನೆಗಳು ರೆಕಾರ್ಡ್ ಇದೆ. ಆದರೆ ವರ್ಷದಲ್ಲಿ ಅಷ್ಟು ದಿವಸ ಓಡಿದರೆ ಅದು ಲಾಭದಾಯಕಕ್ಕೆ ನಡೆಯಲಿಕ್ಕೆ ಸಾಧ್ಯ ಉಂಟು. ನಮಗೆ 160 ದಿವಸ ಓಡಿಸಲಿಕ್ಕೆ ಏನೂ ಸಮಸ್ಯೆ ಇಲ್ಲ. ಅಕ್ಟೋಬರ್ನ ಮುಗಿದ ಕೂಡಲೇ ನವಂಬರ್ನಿಂದ ಮಾರ್ಚ್ವರೆಗೆ ಸರಾಗವಾಗಿ ಹೆವಿ ರಿಕವರಿ ಸೀಸನ್ ಅದು. ಆ ಟೈಮ್ ಚಳಿ ಜಾಸ್ತಿ ಇರುವಂಥ ಕಾಲದಲ್ಲಿ ಸಕ್ಕರೆ ಇಳುವರಿ ಜಾಸ್ತಿ. ಅದೇ ನಮಗೆ ಯಶಸ್ವಿಯಾಗಿ ಮುರಿಬಹುದು, ಏನು ತೊಂದರೆ ಇಲ್ಲ. 5 ರಿಂದ 6 ತಿಂಗಳು 6 ತಿಂಗಳು ರೈತನಿಗೆ ಏನೂ ತೊಂದರೆ ಆಗಿಲ್ಲ. ಅವನು ಬೆಳೆದ ಕಬ್ಬು ಅದರೊಳಗೆ ಕಾರ್ಖಾನೆ ಬಂದಿರ್ತದೆ. ಬೇರೆ ಅದರ್ಸಿಗೆ, ಎಂಪ್ಲಾಯೀಸಿಗೆ, ಅವರಿಗೆಲ್ಲ ಈ ಬೈ ಪ್ರಾಡಕ್ಟು ಬೇರೆ ಬೇರೆ ಥರದ ಚಟುವಟಿಕೆಯನ್ನು ಉಳಿದ ತಿಂಗಳಲ್ಲಿ ಮಾಡ್ತೇವೆ. ಕಾರ್ಖಾನೆ ಮಾಡ್ತಾ ಇದ್ದಾರೆ ಬೇರೆ ಕಾರ್ಖಾನೆಯವರು. ಈಗ ಮತ್ತೆ ಇನ್ನೊಂದು ಕೇಳೋದಾದ್ರೆ, ನಿಮ್ಮ ಆಡಳಿತ ಮಂಡಳಿ ಮುಂಚೆ ಹೇಗಿತ್ತು ಅದೇ ಆಡಳಿತ ಮಂಡಳಿಯೋ ಅಥವಾ ಈಗ ಆಡಳಿತ ಮಂಡಳಿ 3 ವರ್ಷಕ್ಕೊಂದ್ಸರಿ ಚೇಂಜ್ ಆಗಬೇಕಲ್ಲ ಕೋಆಪರೇಟಿವ್ ಇದ್ರ ಪ್ರಕಾರ? ಚುನಾವಣೆ ಈಗ ಬಹುಶಃ ಇನ್ನು 1.5 ವರ್ಷದಲ್ಲಿ ಚುನಾವಣೆ ಬರ್ತದೆ. ಆಗ ನಾವು ಆದಷ್ಟು ಯಂಗ್ ಬ್ಲಡ್ಸ್, ಯುವಕರನ್ನು, ಅದರಲ್ಲೂ ಕೃಷಿಕರನ್ನು ಆದಷ್ಟು ಜನ ಆಸಕ್ತಿ ಇದ್ದವ್ರನ್ನ ತರಬೇಕಂತ ತುಂಬಾ ಅಪೇಕ್ಷೆ ಮಾಡ್ತಾ ಇದ್ದೇವೆ. ಅವ್ರು ಬರ್ಬೋದು, ಅಲ್ಲೇನು ಕಾಂಪಿಟೇಷನ್ ಇಲ್ಲ. ಯಾಕಂದ್ರೆ ಇದು ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಸ್ವಲ್ಪ ಒತ್ತಾಯದ ಮೇಲೆ ನಮ್ಮ ಸಂಸ್ಥೆ ಒಂದು ಉಳಿಲಿ ಅಂತ ಅವರು ಬಂದವರು ಯಾವುದೇ ಸಂಭಾವನೆ ಪಡೆದೇ ಒಂಥರ ಸರ್ವಿಸ್. ಯಾಕಂದ್ರೆ ಅದ್ರ ಬಗ್ಗೆ ಈ ನಮ್ಮ ರೈತರು ಸ್ವಲ್ಪ ಬಂದು ವಿಚಾರಣೆ ಮಾಡಬೇಕು. ಇವತ್ತು ಅವರವ್ರ ಕಾರ್ನಲ್ಲಿ, ಅವರು ಬಸ್ನಲ್ಲಿ ಬಂದು ಏನೊಂದು ಕಾಫಿ ಸಹ ಕುಡಿದೆ ಅವರು ಸರ್ವಿಸ್ ಮಾಡ್ತಾ ಇದ್ದಾರೆ. ತೋರಿಕೆಗೆ ಬಹುಶಃ ಆಡಳಿತ ಮಂಡಳಿಯವರೊಳಗೆ ಗಮ್ಮತ್ತಲ್ಲಿದ್ದಾರೆ, ಕಾರ್ಖಾನೆ ಡೈರೆಕ್ಟ್ರು, ಅಧ್ಯಕ್ಷ ಅಂತ ಹೇಳ್ತಾರೆ. ಅದು ಒಳಗಿನ ಗುಟ್ಟು ಹತ್ತಿರ ಇದ್ದವ್ರಿಗೆ ಮಾತ್ರ ಗೊತ್ತು. ಕಾರ್ಖಾನೆಯನ್ನು ಮಾರಾಟ ಮಾಡಬಾರ್ದು, ಅದು ಉಳಿಲೇಬೇಕು ಅನ್ನುವ ದೃಷ್ಟಿಯಿಂದ ಆಡಳಿತ ಮಂಡಳಿ ಇಷ್ಟವರೆಗೆ ಇದ್ದದ್ದು. ಈಗ ಇದ್ದವರು ಪೂರ್ಣ ಜನ ನಾಳೆನೇ ರಿಸೈನ್ ಮಾಡ್ಲಿಕ್ಕೆ ಅವರು ಈಗಲೇ ತಯಾರಿದ್ದಾರೆ. ಆ ಸಮಸ್ಯೆ ಇಲ್ಲ ನಮ್ಮಲ್ಲಿ. ಚುನಾವಣೆಯಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಅವ್ರು ನಿಲ್ಬಹುದು, ಅವ್ರು ಗೆಲ್ಬಹುದು. ಕಾರ್ಖಾನೆಗೆ ಲಾಭ ಆಗೋದಿದ್ರೆ ನಾವೆಲ್ಲ ಸಪೋರ್ಟ್ ಅದಕ್ಕೆ. ಇವನ್ನ ನವೆಂಬರ್ನಲ್ಲಿ ಈಗಿನ ಉಸ್ತುವಾರಿ ಸಚಿವರು ಈ ಕಾರ್ಖಾನೆಯ ಅಭಿವೃದ್ಧಿಯ ಬಗ್ಗೆ ಒಂದು ರಿವ್ಯೂ ಮೀಟಿಂಗ್ ಇಟ್ಕೊಂಡ್ರು. ಆವಾಗ ಚರ್ಚೆಗಳು ಬಂತು, ಕೆಲವು ನಮ್ಮ ಡೈರೆಕ್ಟರ್ಗಳ ಮೇಲೆ ಸ್ವಲ್ಪ ಆಪಾದನೆಗಳು ಬಂತು. ಆವಾಗ ನಾನು ಹೇಳಿದೆ, ಇನ್ಕ್ಲೂಡಿಂಗ್ ಅಧ್ಯಕ್ಷರು, 24 ಗಂಟೆಗಳಲ್ಲಿ ನಮ್ಮ ಎಲ್ಲ ಡೈರೆಕ್ಟರು ಮತ್ತು ನಾವು ರಾಜೀನಾಮೆ ಕೊಡಲಿ ತಯಾರಿದ್ದೇವೆ. ಆದರೆ ಅದು ಲಿಕ್ವಿಡೇಷನ್ ಆಗಬಾರ್ದು. ರೈತರ ಆಸ್ತಿಯಾಗಿ 110 ಎಕರೆ ಉಳಿಬೇಕು ಅನ್ನೋ ಒಂದೇ ಉದ್ದೇಶ ನಮ್ಮದು. ಎರಡನೇದು ಕಬ್ಬಿನ ಕಾರ್ಖಾನೆಗೆ ನಡಿಬೇಕು ಅಂತ. ಅದಲ್ಲ ಆದರೆ ಎಗ್ರೋ ಬೇಸ್ಡ್ ಇಂಡಸ್ಟ್ರಿ ಯಾವುದಾದ್ರು ಆಲ್ಟರ್ನೇಟಿವ್ ಇದ್ದರೆ ಹೇಳಿ ಅಂತ ಸಹ ನಾನು ಹೇಳಿದೆ. ಅಥವಾ ನಿಮಗೆ 550 ಕ್ಯೂಸೆಕ್ಸ್ ನೀರು 1100 ಕ್ಯೂಸೆಕ್ಸ್ನಲ್ಲಿ 50% ಮಾತ್ರ ಡೈವರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಉಪಯೋಗ ನಾವು ಹೇಗೆ ಮಾಡ್ತೀವಿ? ಹೋಗಿ ಉಡುಪಿ ಕುಡಿಯೋ ನೀರು ಹೋಗಿ ತೊಂದರೆ ಇಲ್ಲ. ಸ್ವಲ್ಪ ಅಷ್ಟು 1 TMC ನೀರು ಅಂದರೆ ಎಷ್ಟು 16 TMC ನೀರು ಬರ್ತಾ ಇದೆ. 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ಆಫ್ ವಾಟರ್, ಒನ್ TMC ಅಂದರೆ ಅಷ್ಟು ಅಗಾಧ ಪ್ರಮಾಣವಾದ ನೀರನ್ನು ನೀವು ಯಾವುದಕ್ಕೆ ಬಳಸ್ತೀರಿ? ಕುಡಿಯುವ ನೀರಿನ ಸಮಸ್ಯೆ ಖಂಡಿತ ಈ 66 ಗ್ರಾಮಗಳಲ್ಲಿ ಬರುವುದಿಲ್ಲ. ಯಾಕಂದ್ರೆ ಹೈಯರ್ ಲೆವೆಲ್ನಲ್ಲಿ ಕೆನಾಲಲ್ಲಿ ಹೋಗ್ತದೆ. ಮತ್ತೆ ಈ ಒಂದು ರೈತರಿಗೆ, ಈ ಒಂದು ಕಬ್ಬಿನ ಬೆಳೆಗಾರರ ರೈತರಿಗೆ ಲೋನ್ಗಳು ಸಿಗುತ್ತಾ? ಲೋನ್ಗಳು ಸಿಗೋದಾದ್ರೆ ಯಾವ ರೀತಿಯಲ್ಲಿ ಅವರು ಪಡೆಯಬಹುದು ಬ್ಯಾಂಕ್ಗಳಲ್ಲಿ? ಅದು ಈಗಾಗಲೇ ನಾವು DCC ಬ್ಯಾಂಕ್ನಲ್ಲಿ ಮೂವ್ ಮಾಡಿದ್ದೇವೆ. ನಬಾರ್ಡಿಂದ ಅದಕ್ಕೊಂದು ಸ್ಯಾಂಕ್ಷನ್ ಬೇಕು. ಯಾಕಂದರೆ 15 ವರ್ಷದಿಂದ ಸ್ಥಗಿತ ಆಗಿದೆಯಲ್ಲ. ಕಬ್ಬಿಗೆ 0% ಇಂಟ್ರೆಸ್ಟ್, ಬೇರೆ ಯಾವ ಬೆಳೆಗಳಿಗೆ ಯಾವ ರೀತಿ ವಾರ್ಷಿಕ ಬೆಳೆಗಳಿಗೆ ಅದಕ್ಕೆ ಕೊಡ್ತಾರೆ. ಅದನ್ನು ಮಾಡಿಕೊಡ್ಬೋದು. ಅದು ಹಿಂದೆ ಫರ್ನಾಂಡಿಸ್ ಇದ್ದಾಗ ನಾನು ಆಗ ಹೇಳಿದೆ, ಬಾವಿ ಬೇಕಾದವ್ರಿಗೆ ಬಾವಿ, ಪೈಪ್ಲೈನ್ ಬೇಕಾದವ್ರಿಗೆ ಪೈಪ್ಲೈನ್, ಪಂಪು ಎಲ್ಲ DCC ಬ್ಯಾಂಕ್ ಲೋನು. ಅವರು ಕಬ್ಬು ಹಾಕಿದ ಮೇಲೆ ಆ ಹಣದಲ್ಲಿ ಪೋರ್ಷನ್ ಕಟ್ ಆಗ್ತಾ ಹೋಗ್ತದೆ. ಅನೇಕ ಸೋಲಾರ್ ಸಂಸ್ಥೆಗಳು, ಸೆಲ್ಕೋ ಉದಾಹರಣೆಗೆ, ಅವರು ಇಲ್ಲಿಯವರೇ ನಮ್ಮ ಕೋಟದವರು ಅಥವಾ ಐರೋಡಿಯವರು, ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೇನೆ ನಾನು. ಸಾಮಾನ್ಯ ರೈತರು ಪಾಪ ಭಾಳ ಕಷ್ಟದಲ್ಲಿದ್ದಾರೆ, ಅವರೆಲ್ಲ ಶ್ರೀಮಂತ ವರ್ಗದವರೆಲ್ಲ. ಅವರಿಗೆ ಒಂದು ರೀತಿಯಲ್ಲಿ 50% ಅಥವಾ ಏನೂ ಕೊಡದಿದ್ರು ಪರವಾಗಿಲ್ಲ, ಅವರಿಗೆ ಐಬೆಕ್ಸ್ ಬೇರಿಯನ್ನು ಮಾಡಿ ಕಾಡು ಪ್ರಾಣಿಗಳ ರಕ್ಷಣೆ ಮಾಡಲಿಕ್ಕೂ ಜವಾಬ್ದಾರಿ ಅದು ಮೂವ್ ಮಾಡ್ತಾ ಇದ್ದೇವೆ. ಈಗ ಭಾರತೀಯ ವಿಕಾಸ್ ಟ್ರಸ್ಟ್ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೇವೆ. 0% ಇಂಟ್ರೆಸ್ಟ್ನಲ್ಲಿ ಅವರಿಗೆ 30,000 ರೂಪಾಯಿವರೆಗೆ 1 ಎಕರೆಗೆ ಸಾಲ ಸಿಗ್ತದೆ.
ನಾವು ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ಸಹ ಮಾಡಿಕೊಡ್ತೇವೆ. ಕಾರ್ಖಾನೆಯವರು ಸಾಲ ಕೊಟ್ಟಂಥ ಸಂಸ್ಥೆಗೆ ಹಣ ವಾಪಸ್ ಕೊಡಲಿಕ್ಕೆ ನಾವು ಭದ್ರಾಗಿದ್ದೇವೆ ಅಂತ ಅವರಿಗೆ ರೇಟಿಂಗಲ್ಲಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಕೊಡ್ತಾರೆ. ಆದ್ದರಿಂದ ಸರ್ಕಾರಿ ಉದ್ಯೋಗಿ ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತ್ರ ಹಣಕಾಸಿನ ವ್ಯವಸ್ಥೆ ನೋಡ್ಕೊಳ್ಳಲಿಕ್ಕೆ, ಉಳಿದವರೆಲ್ಲ ರೈತರೇ ಅಲ್ಲಿರುವಂಥದ್ದು. ಅಧ್ಯಕ್ಷರಿಂದ ವಾಚ್ಮ್ಯಾನ್ವರೆಗೂ, ಚೇರ್ಮನಿಂದ ವಾಚ್ಮ್ಯಾನ್ವರೆಗೂ ರೈತಾಪಿಗಳು, ಊರಿನವರಿಗೆ ಅನೇಕ ಪ್ರಯೋಜನಗಳು ಹತ್ರ ಆಗ್ತದೆ. ಎಸ್, ಕೊನೆಯದಾಗಿ ಕೇಳ್ತೇನೆ ನಿಮ್ಮ ಹತ್ರ, ಯಾವ ರೀತಿಯಲ್ಲಿ ಈ ಒಂದು ಕಾರ್ಖಾನೆಯನ್ನು ಮತ್ತೆ ಪುನಶ್ಚೇತನಗೊಳಿಸ್ಬೋದು? ಅಂದರೆ ಮೊದಲಿನ ಕಾರ್ಖಾನೆಗಳ ರೀತಿಯಲ್ಲಿ ಮತ್ತೆ ಹೊಸ ರೀತಿಯ ಕಾರ್ಖಾನೆಗಳನ್ನು ನವೀಕರಣ ಮಾಡೋ ರೀತಿಯಲ್ಲಿ ಯಾವ ರೀತಿ ನಿಮ್ಮ ಒಂದು ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆಗಳನ್ನು ಮಾಡ್ಬೋದಾಗಿದೆ? ಈಗ ಹೊಸ ಕಾರ್ಖಾನೆಯೇ ಮಾಡುವುದಂತೇಳಿಯೇ ತೀರ್ಮಾನ ಆಗಿದೆ. ಈಗಾಗಲೇ 4-6 ಸಭೆಗಳು, ಮಂತ್ರಿಗಳು, ಶಾಸಕರು, ಮಾನ್ಯ ಮುಖ್ಯಮಂತ್ರಿಗಳು, ಅಧಿಕಾರಿಗಳು, ಕಮಿಷನರು ಎಲ್ಲ ತುಂಬ ಸಭೆ ಎಲ್ಲ ಆಗಿದೆ. ಹೆಚ್ಚು ಪ್ರಚಾರ ಆಗಲಿಲ್ಲ ಅಷ್ಟೇ. ಆಗಿ DPR ತಯಾರು ಮಾಡಿ ಇವತ್ತು ಸರ್ಕಾರದ ಕಮಿಷನರ್ ಮಟ್ಟದಿಂದ ಫೈಲ್ ರೆಡಿಯಾಗಿದೆ 30 ಕೋಟಿಗೆ. ನೀವು 30 ಕೋಟಿ ಕೊಟ್ಟರೆ ಮಾಡರ್ನ್ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸರ್ಕಾರ ಅದನ್ನು ಹಂತ ಹಂತವಾಗಿ, ಒಂದೇ ಸರಿ ಅಲ್ಲ ಬಹುಶಃ ಹಂತ ಹಂತವಾಗಿ ಕೊಟ್ಟರು ಕಾರ್ಖಾನೆಯಲ್ಲಿ ಸ್ಟಾರ್ಟ್ ಆಯ್ತಂತಾದರೆ ರೈತರು ಫುಲ್ ಸ್ಪೀಡಲ್ಲಿ ಕಬ್ಬು ಬೆಳೀತಾರೆ, ಕಾರ್ಖಾನೆ ಉಳಿತದೆ. ರೈತರಿಗೆ ಒಂದೇ ಒಂದು ಸಂಶಯ ಅಂದರೆ ಈ 30 ಕೋಟಿ ಸರ್ಕಾರ ಅನ್ನೋದೇ ಸಮಸ್ಯೆ. ಆವಾಗ ನಾವು ಹೇಳಿದ್ದಿದೆ, ಜನರಲ್ ಬಾಡಿಯಲ್ಲಿ ಒಂದು ಪ್ರಶ್ನೆ ಬಂತು, ಸರ್ಕಾರ ಕೊಡದಿದ್ರೆ ಏನು ಮಾಡ್ತೀರಿ ಅಂತ. ನಮಗೆ ಒಂದು ಅಧಿಕಾರ ಇದೆ, ಬೈಲಾದಲ್ಲಿ ಇದೆ. ಆ ಸರ್ಕಾರ ಅದು ನಾಡು ಕಾರ್ಖಾನೆಯ ಉದ್ಧಾರಕ್ಕಾಗಿ, ಪುನಶ್ಚೇತನಕ್ಕಾಗಿ ಅಗತ್ಯ ಇರುವಷ್ಟು ಒಂದು 10 ಎಕರೆ ಇರ್ಬೋದು, 15 ಎಕರೆಯನ್ನು ಸೇಲ್ ಮಾಡುವಂಥ ಅಧಿಕಾರ ಸಹ ನಮಗಿದೆ. ಸರ್ಕಾರ ಕೊಡುವುದು ಸಾಲವೇ ಹೊರತು ಏನು ಸುಮ್ಮನೆ ಕೊಡುವಂಥದ್ದಲ್ಲ ಅದು. ಅದರ ಬದಲು ಸಾಲದಿಂದ ಮುಕ್ತರಾಗಿ ನಮ್ಮದೇ ಒಂದು ಸ್ವಲ್ಪ ಆಸ್ತಿಯನ್ನು ಮಾರಾಟ ಮಾಡಿಯೂ ಕಾರ್ಖಾನೆ ಪುನಶ್ಚೇತನ ಮಾಡಿದರೆ ಯಾರ ಹಂಗೂ ಇಲ್ಲಲ್ಲ. ಅದು ಉದ್ದೇಶ ನಮ್ದು ಅಲ್ಲ. ಅದಷ್ಟು ಸರ್ಕಾರದ ಮೇಜರ್ ಶೇರ್ ಹೋಲ್ಡರೇ ಅವರೇ, ಸರ್ಕಾರ. ಅದರಿಂದ ಅವರೇ ಹಣ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಅನಿವಾರ್ಯ, ಕೊಡಲೇಬೇಕು. ಹೌದು, ರೈತರಿಗೆ ಅವ್ರು ಕೊಡಬೇಕು. ಸರ್ಕಾರ ಗ್ಯಾರಂಟಿ ಆಗಿ ಆ 10 ಎಕರೆ ಅವರೇ ತಗೊಳ್ಳಿ, ತೊಂದರೆ ಇಲ್ಲ. ನಾವು ಬೇರೆಯವ್ರಿಗೆ ಮಾರಾಟ ಮಾಡೋದು ಬೇಡ. ತಗೊಂಡು ನಮ್ಗೆ ಹಣ ಕೊಡಬಹುದು. ಅದೇ, ಯಾಕಂದ್ರೆ ಸಾರ್ವಜನಿಕರು ರೈತರ ಒಂದು ಆಸ್ತಿಗಳನ್ನು ಕೊಡೋದಕ್ಕಿಂತ ಸರ್ಕಾರ ಕೊಟ್ರೆ ಎಲ್ಲೋ ಒಂದ್ ಕಡೆ ಜನರಿಗೂ ಕೂಡ ಭರವಸೆಗಳು ಬರುತ್ತೆ ಅಂತ ಹೇಳಿ. ಅಂದ್ರೆ ರೈತರಿಗೆ ಒಂದು ಧೈರ್ಯ ಕೊಡ್ಲಿಕ್ಕೆ ನಮ್ಗೆ ಆಲ್ಟರ್ನೇಟಿವ್ ಇದೆ. ಸರ್ಕಾರ ಗ್ಯಾರಂಟಿ ಕೊಟ್ಟರೆ ಇವತ್ತು ಯಾವ ಬ್ಯಾಂಕ್ ಬೇಕಾದ್ರೂ ನಾವು ಫೈನಾನ್ಸ್ ಮಾಡ್ತಾರೆ. ಕೊನೆಯದಾಗಿ ನಾನು ನಿಮ್ಮ ಹತ್ರ ಕೇಳ್ತೇನೆ, ಈ ಒಂದು ಸಕ್ಕರೆ ಕಾರ್ಖಾನೆಯನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಅಂದ್ರೆ ನವೀಕರಣಗೊಳಿಸಿ ಅಭಿವೃದ್ಧಿ ಮಾಡಿ ನಂತರ ರೈತರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ, ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ನಷ್ಟ ಆಗದೆ ಇರೋ ರೀತಿಯಲ್ಲಿ ನೀವೊಂದು ಸಕ್ಕರೆ ಕಾರ್ಖಾನೆಯನ್ನು ಯಾವ ರೀತಿ ಬೆಳೆಸ್ತೀರಿ ಮತ್ತು ಒಂದು ಕರಾವಳಿಯಲ್ಲಿ ಕಬ್ಬಿನ ಬೆಳೆಯನ್ನು ಯಾವ ರೀತಿ ಉತ್ತಮಗೊಳಿಸುವಲ್ಲಿ ಪ್ರಯತ್ನವನ್ನು ಮಾಡ್ತೀರಿ? ಕೊನೆಯದಾಗಿ 2 ಜಿಲ್ಲೆಯ ಒಂದು ಕಬ್ಬಿನ ಕಾರ್ಖಾನೆ ಇದು. ಈ 2 ಜಿಲ್ಲೆಯ ಸಹಕಾರಿಗಳು ಸೇರಿ ಮಾಡಿದಂಥ ಕಾರ್ಖಾನೆ. ಅದರಲ್ಲಿ ಪಾಲ್ಬಂಡವಾಳದಾರರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರು ಸಾಕಷ್ಟಿದ್ದಾರೆ. ಅವರು ಬೆಳೆದ ಕಬ್ಬನ್ನು ನಾವು ತಗೊಳ್ಳೇಬೇಕಾಗ್ತದೆ. ಆದರೆ ಒಂದು ಥಿಯರಿ ಅಂದರೆ, ಒಂದು ಕಾರ್ಖಾನೆಗೆ ಬೇಕಾಗುವ ಕಬ್ಬಿನಲ್ಲಿ 70%, ಉದಾಹರಣೆ 2,25,000 ಬೇಕಾದರೆ 1.5 ಲಕ್ಷ ಟನ್ನಿನಷ್ಟಾದರೂ ಕಬ್ಬು 25 ಕಿಲೋಮೀಟರ್ ವ್ಯಾಪ್ತಿ ಒಳಗಿದ್ದಾಗ ಫ್ರೆಶ್ ಕಬ್ಬು ಬರ್ತದೆ ಕಾರ್ಖಾನೆಗೆ. ಲಾರಿಯವರು ದಿವಸಕ್ಕೆ 3 ಲೋಡ್ ಹೊಡೀಲಿಕ್ಕೆ ಆಗ್ತದೆ. ಯಾಕಂದರೆ 25 ಕಿಲೋಮೀಟರ್ ಒಳಗೆ ಬರ್ತಾರೆ, ಅನ್ಲೋಡ್ ಮಾಡ್ತಾರೆ, ಹೋಗ್ತಾರೆ. ಹಾಗೆ ಎಲ್ಲ ರೀತಿಯಲ್ಲೂ ರಿಕವರಿ ಜಾಸ್ತಿ ಆಗ್ತದೆ. ಅದನ್ನ ಪ್ರಯಾರಿಟಿಯನ್ನು ಈ ವಾರಾಯಿ ಪ್ರದೇಶಕ್ಕೆ ಹೆಚ್ಚು ಕೊಟ್ಟು ಉಳಿದ ಎಲ್ಲರೂ ತಗೊಳ್ಳೇಬೇಕಾಗ್ತದೆ. ಯಾಕಂದರೆ ಸರ್ವತೋಮುಖವಾಗಿ ರೈತರ ಅಭಿವೃದ್ಧಿಗಾಗಿ ಈ ಕಾರ್ಖಾನೆ ಇರೋದು. ಬರೀ ಒಂದು ವಾರಾಯಿಯ ಒಂದು 66 ಗ್ರಾಮಗಳಿಗೆ ಮಾತ್ರ ಅಲ್ಲ. ಅದನ್ನು ಎಲ್ಲರೂ ನಾವು ಒಂದೇ ರೂಪದಲ್ಲಿ ತಗೊಳ್ತೇವೆ. ಖಂಡಿತ ಯಶಸ್ಸು ಆಗ್ತದೆ. ಯಾಕಂದರೆ ನಮಗೆ ರೈತರ ರೆಸ್ಪಾನ್ಸೇ ಗೊತ್ತಾಗುತ್ತೆ. ನಾವು ಆಗಲೇ ಹೇಳಿದಾಗೆ ಶ್ರೀಮಾನ್ ಪ್ರತಾಪ್ ಚಂದ್ರ ಶೆಟ್ಟರು ಈ ಉಡುಪಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿದ್ದಾಗ ಅವರು 3,000 ಎಕರೆವರೆಗಿನ ರೈತರ ರೈಟಿಂಗ್ನಲ್ಲಿ ನಮಗೆ ವಾರಾಯಿ ನೀರು ಬರ್ತಾ ಇದೆ, ನೀವು ಕಾರ್ಖಾನೆಯನ್ನು ಇದು ಮಾಡಿದರೆ ನಾವು ಬೆಳಿತೀವಿ ಅಂತ ಆಶ್ವಾಸನೆ ಕೊಟ್ಟು ರೈಟಿಂಗ್ನಲ್ಲಿ ಕೊಟ್ಟಿದ್ದೀರಿ, ಮಾತಿನಲ್ಲ. ಆದರೆ ನಾವು ಭಾರತೀಯ ಕಿಸಾನ್ ಸಂಘದವರು ಒಂದು 1,000 ಚಿಲ್ಲರೆ ಎಕರೆಯನ್ನು ಅವ್ರು ಕೊಟ್ಟಿದ್ದಾರೆ. ಎಲ್ಲ ರೈತರ ಸಂಘಟನೆಗಳು ಇದು ಆಗಬೇಕಂತ ಒತ್ತಾಯದಲ್ಲಿದ್ದಾರೆ. ಆದರೆ ಪ್ರಚಾರಗಳು ತಮ್ಮಂಥ ಮಾಧ್ಯಮಗಳ ಮೂಲಕ ನಮಗೆ ಆಗಬೇಕಾಗಿದೆ. ಯಾಕಂದರೆ ನಮ್ಮ ಹತ್ರ ಸ್ಟಾಫ್ ಇಲ್ಲ, ನಮ್ಮ ಹತ್ರ ಪ್ರಚಾರ ಮಾಡುವಂಥ ವ್ಯವಸ್ಥೆಗಳಿಲ್ಲ, ಫೀಲ್ಡ್ ಲೆವೆಲ್ ಆಫೀಸರ್ಸ್ ಇಲ್ಲ. ಅದರಿಂದ ಮಾಧ್ಯಮಗಳು, ಪೇಪರ್ನವರು ಸಹ ಭಾಳಷ್ಟು ಕಾರ್ಖಾನೆ ಹೇಗೆ ಬೆಳೆಸ್ಕೊಂಡು ಹೋಗ್ತೀರಿ? ಕಾರ್ಖಾನೆ ಈಗ ಆಗುವುದು ಒಂದು ಫೈನಲ್ ಸ್ಟೇಜಿಗೆ ಬಂದಿದೆ. ಅದು ಅನೌನ್ಸ್ ಆದರೆ ಒಳ್ಳೆಯ ಆಡಳಿತ ಮಾಡಲಿ, ರೈತರೇ 2 ಜಿಲ್ಲೆಯವರು ಒಟ್ಟು ಕೂಡಿಕೊಂಡು ಕಾರ್ಖಾನೆ ಉಳಿಸ್ಕೊಂಡು ಹೋಗಲಿಕ್ಕೆ ಆಸಕ್ತಿ ಇದ್ದವರು ಅಲ್ಲಿ ಬಂದರೆ ಏನೂ ತೊಂದರೆ ಆಗಲಿಕ್ಕಿಲ್ಲ. ಕಾರ್ಖಾನೆ ಬೆಳೀತದೆ, ಅಲ್ಲಿ ಏನೂ ಅನ್ಯಾಯ ಆಗೋದಿಲ್ಲ, ರೈತರಿಗಂತೂ ತೊಂದರೆ ಆಗೋದೇ ಇಲ್ಲ. ನನ್ನ ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.
ಎಸ್ ವೀಕ್ಷಕರೇ, ನೀವು ಈಗಾಗಲೇ ನೋಡಿರೋ ಹಾಗೆ ಒಂದು ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆಯ ವಿಚಾರವಾಗಿ ಹಲವಾರು ವಿಚಾರಗಳು ತೆರೆದುಕೊಳ್ತಾ ಇತ್ತು. ಅದರ ಇತಿಹಾಸಗಳು ಮತ್ತು ರೈತರ ಜ್ವಲಂತ ಸಮಸ್ಯೆಗಳ ವಿಚಾರವಾಗಿ ಮತ್ತು ಮುಂದಿನ ದಿನಗಳಲ್ಲಿ ರೈತರಿಗೆ ಯಾವುದೇ ಸಮಸ್ಯೆಗಳಾಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ಅದೆಲ್ಲ ಭರವಸೆಗಳನ್ನು ಕೂಡ ನಾವು ನೀಡ್ತೇವೆ. ನಿಮಗೆ ಲಾಭದಾಯಕ ಆಗುವ ನಿಟ್ಟಿನಲ್ಲಿ ನಾವು ಸಕ್ಕರೆ ಕಾರ್ಖಾನೆಯನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ನೀವು ನಮ್ಮ ಒಂದು ಕೈ ಜೋಡಿಸಬೇಕು ಅಷ್ಟೇ. ಮತ್ತು ಅದೇ ರೀತಿಯಲ್ಲಿ ಸರ್ಕಾರ ಇದಕ್ಕೆ ಸರಿಯಾದ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟರೆ ಮಾತ್ರ ಒಂದು ಕರಾವಳಿಯಲ್ಲಿ ಒಂದು ಅದ್ಭುತವಾದಂಥ ಒಂದು ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥ ಕೆಲವು ಮಾತುಗಳನ್ನು ಕೂಡ ಹೇಳಿದ್ರು. ಮತ್ತೆ ಕಬ್ಬಿನ ಬೆಳೆ ಲಾಭದಾಯಕವಾದಂಥ ಒಂದು ಉದ್ಯಮ, ಅದು ಕರಾವಳಿಯಲ್ಲಿ ಬೆಳಿಬೇಕು ಅಂತಕ್ಕಂಥ ಕೆಲವು ಮಾತುಗಳನ್ನು ಕೂಡ ಹೇಳಿದ್ರು. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.